ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 20ನೇ ಅಧ್ಯಾಯ 4ನೇ ಶ್ಲೋಕ. ಕಿಂ ಅನ್ವಪೃಚ್ಛತ್ ಮೈತ್ರೇಯಂ ವಿರಜಾ ತೀರ್ಥ ಸೇವಯ ಉಪಗಮ್ಯ ಕುಶಾವರ್ತೆ ಆಸೀನಂ ತತ್ವವಿತ್ತಮಂ. ಅನುವಾದ ಮತ್ತು ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕೀ ಜೈ. ವಿದುರನು ಪುಣ್ಯಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತಾ ಸಕಲ ರಜೋಗುಣ ಶುದ್ಧನಾಗಿ ಕೊನೆಗೆ ಹರಿದ್ವಾರವನ್ನು ಸೇರಿದನು. ಅಲ್ಲಿ ಅವನು ಆಧ್ಯಾತ್ಮಿಕ ಜೀವನ ವಿಜ್ಞಾನವನ್ನು ತಿಳಿದ ಮಹರ್ಷಿಯೊಬ್ಬನನ್ನು ಸಂಧಿಸಿ ಅವನನ್ನು ಪ್ರಶ್ನಿಸಿದನು. ವಿದುರನು ಮೈತ್ರೇಯರಿಂದ ಹೆಚ್ಚಿನದೇನನ್ನು ಕೇಳಿ ತಿಳಿದನು ಎಂದು ಶೌನಕ ಋಷಿಗಳು ಕೇಳಿದರು. ಎಸ್ ನೋಡಿ, ಇಲ್ಲಿ ಆಧ್ಯಾತ್ಮಿಕ ಜೀವನ ವಿಜ್ಞಾನವನ್ನು ತಿಳಿದ ಮಹರ್ಷಿಯೊಬ್ಬನನ್ನು ಸಂಧಿಸಿದನು. ಓಕೆ, ಗುರು ಕೃಷ್ಣ ಕೃಪಾಯ ಬಾಯ್ ಭಕ್ತಿಲತಾ ಬೀಜ್. ಈಗ ಈ ಆಧ್ಯಾತ್ಮಿಕವನ್ನು ಹೇಗೆ ನಾವು ಅಳವಡಿಸುವಂಥದ್ದು, ಹೌ ಟು ಕಲ್ಟಿವೇಟ್ ಸ್ಪಿರಿಚುವಲ್ ನಾಲೆಜ್. ಇದು ಮಾಡರ್ನ್ ಮೆಟೀರಿಯಲಿಸ್ಟಿಕ್ ಜನರಿಗೆ ತುಂಬಾ ಕಷ್ಟದ ವಿಷಯ. ಜನರೆಲ್ಲರೂ ದೇಹದ ಭಾವನೆಯಲ್ಲಿದ್ದಾರೆ, ಮತ್ತೆ ಮೈಂಡ್. ಈಗ ನಾನು ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಮ್ಮ ಇಲ್ಲಿ ಒಂದು ರಷ್ಯನ್ ಡ್ಯೂಟಿ ಇದ್ದಾರೆ. ಈಗ ಅವರು 2020 ಬಂದದ್ದು, ಜಾನಲ್ಲಿ 20, 21, 22, 23. ಎಸ್, ನಾಡಿದ್ದು ಡಿಸೆಂಬರ್ಗೆ 4 ವರ್ಷ ಆಗ್ತದೆ. ನಾವು ಎಷ್ಟು ಹೇಳಿದ್ರು ಕೂಡ, ನಾನು ಮತ್ತೆ ಶ್ರೀವಾಸ್ ಪ್ರಭು ನಾವು ಹೇಳ್ತಾ ಇರ್ತೇವೆ, ಮೈಂಡಲ್ಲಿ ಎಂತ ಉಂಟು ಅದನ್ನೇ ಮಾಡುವಂಥದ್ದು. ನಾವು 1 ವರ್ಷ ಕುಕ್ಕಿಂಗ್ ಹಾಕಿದ್ದೇವೆ. ಕುಕ್ಕಿಂಗ್ ಹಾಕಿದ ಮೇಲೆ ಕುಕ್ಕಿಂಗ್ 1 ವರ್ಷದಲ್ಲಿ ಆಕ್ಚುಲಿ 6 ತಿಂಗಳಲ್ಲಿ ಯಾರಾದ್ರು ಕಲಿತಾರೆ. ರೈಸ್ ಒಂದು ಮತ್ತು ದಾಲ್ ಕೂಡ ಅದ್ರಲ್ಲಿ ಯಾರು ತಿನ್ಲಿಕ್ಕಿಲ್ಲ, ಆ ರೀತಿ. ಹಾಗಾಗಿ ಇದು ನಾನು ಎಂತ ಹೇಳುವಂಥದ್ದು, ಭಕ್ತಿಗೆ ಬಂದ ಮೇಲೆ ಮೈಂಡ್ ಇದು ಕೇಳುವುದನ್ನು ಬಿಡ್ಬೇಕು, ಸೀನಿಯರ್ಸ್ ಹೇಳುವುದನ್ನು ಕೇಳಬೇಕು. ಈಗ ನಾವು ಭಕ್ತಿಗೆ ಬಂದಿದ್ದೇವೆ, ನಾವು ಈಗ ಮೈಂಡ್ ಹೇಳುವುದನ್ನು ಕೇಳುವಂಥದ್ದು, ಮನಸ್ಸು. ಹಾಗಾಗಿ ಭೌತಿಕವಾದಿ ಅಂತಂದ್ರೆ ದೇಹದ ಭಾವನೆಯಲ್ಲಿದ್ದಾನೆ. ನಾವು ಅಟ್ಲೀಸ್ಟ್ ದೇಹದಿಂದ ಈಚೆ ಬಂದಿದ್ದೇವೆ, ನಮ್ಗೆ ಗೊತ್ತಾಗಿದೆ ನಾನು ದೇಹ ಅಲ್ಲ, ನನ್ನ ಆತ್ಮ ಅಂತ. ಆದ್ರೆ ನಮ್ಮ ಮನಸ್ಸು ಎಂತ ಡಿಕ್ಟೇಟ್ ಮಾಡ್ತದೆ ಅದನ್ನು ನಾವು ಕೇಳ್ತಾ ಇದ್ದೇವೆ. ಮನಸ್ಸು ನಾವು ಕೇಳುವಂಥದ್ದು, ಮನಸ್ಸು ಮತ್ತೆ ಭೌತಿಕವಾದಿ ಎರಡರಲ್ಲಿದ್ದಾನೆ. ಹ್ಯೂಮನ್ ಅಂತ ಹೇಳುವಂಥದ್ದು ದೇಹದ ಭಾವನೆ ಮತ್ತೆ ಮನಸ್ಸಿನ. ಈಗ ಹೇಗಂದ್ರೆ, ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ರೆ ನಿಮ್ಮ ಹೆಸರು ಎಂತ, ಆಗ ನೀವು ನಿಮ್ದು ಒಂದು ಹೆಸರು ಹೇಳ್ತೀರಿ. ನಿಮ್ದು ಮತ್ತೆ ಹುಟ್ಟೂರಿಯ ಎಂತ, ನಿಮ್ದು ಹುಟ್ಟೂರಿಯ ಹೆಸರು ಹೇಳ್ತೀರಿ. ನಿಮ್ದು ಆಕ್ಯುಪೇಷನ್ ಎಂತ ಅದನ್ನು ಕೂಡ ಹೇಳ್ತೀರಿ. ಮತ್ತೆ ನಾನು ಫರ್ದರ್ ನಿಮ್ಮ ಹತ್ರ ಕೇಳಿದ್ರೆ ನೀವು ಇದರಲ್ಲಿ ಸ್ಯಾಟಿಸ್ಫೈಡಾ ಅಂತ, ನೀವು ಎಸ್ ನಾನು ಸ್ಯಾಟಿಸ್ಫೈಡ್. ಫಸ್ಟಿಗೆ ನಿಮ್ಮ ಹೆಸರು, ನಿಮ್ಮ ಹುಟ್ಟೂರು, ನಿಮ್ಮ ಈ ಉದ್ಯೋಗ, ಇದು ದೇಹದ ಭಾವನೆ. ನಾವು ದೇಹದ ಭಾವನೆಯಿಂದ ಆಚೆ ಬರಬೇಕು. ಹಾಗಾಗಿ ದೇಹದ ಭಾವನೆಯಿಂದ ಯಾವಾಗಲೂ ನಮಗೆ
ಎಂತ ಹೇಳುವಂತಹದ್ದು, ಈ ತ್ರಿವಿಧ ಕ್ಲೇಶ, ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ನಮ್ಮ ಮನಸ್ಸು ಮತ್ತೆ ದೇಹದಿಂದ ಬರುವಂಥದ್ದು, ಇದು ನಮಗೆ ಬಿಡುವುದಿಲ್ಲ ನಮ್ಮನ್ನು. ಆಧ್ಯಾತ್ಮಿಕ, ಆದಿಭೌತಿಕ, ಇನ್ನೊಂದು ಜೀವಿಯಿಂದ, ಆದಿದೈವಿಕ ಅಂದ್ರೆ ದೇವತೆಗಳಿಂದ ಬರುವಂಥದ್ದು, ಇದು ಕ್ಲೇಶಗಳು. ಈಗ ನೋಡಿ, ಪ್ರಭುಪಾದ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ಕ್ಯಾನ್ ದಿ ಮೆಟೀರಿಯಲ್ ಸೈಂಟಿಸ್ಟ್ ಮೂವ್ ದಿಸ್ ಫಾಲ್ಸ್ ಬಾಡಿ ಮೇಡ್ ಆಫ್ ಬೋನ್ಸ್ ಅಂಡ್ ನರ್ವ್ಸ್ ವಿದೌಟ್ ದಿ ಸ್ಪಿರಿಚುವಲ್ ಏಡ್? ಅದಕ್ಕೆ ಉತ್ತರ ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಪ್ರಭುಪಾದ ಇದು ಕೇಳುವಂತದ್ದು, ಹ್ಯಾಡ್ ಇಟ್ ಬೀನ್ ಪಾಸಿಬಲ್, ಈಗ ಸೈಂಟಿಸ್ಟ್ನವರು ಇದನ್ನು ಮಾಡ್ತಿದ್ರೆ, ಯಾಕೆಂದ್ರೆ ಸೈಂಟಿಸ್ಟ್ನವರು ಎಂತಂದ್ರೆ ರಕ್ತವನ್ನು ರಕ್ತವನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋದ್ರು, ಆಗ್ಲಿಲ್ಲ ಅವರಿಗೆ. ಪ್ರೊಡಕ್ಷನ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ರು, ಆಗ್ಲಿಲ್ಲ. ಒಪ್ಬೇಕು ಅವರು. ಹಾಗೆ ಪ್ರಭುಪಾದ ಹೇಳುವಂತದ್ದು ಇಟ್ ಇಸ್ ನಾಟ್ ಪಾಸಿಬಲ್ ಅಂತೆ. ನೆಕ್ಸ್ಟ್ ಪ್ರಭುಪಾದ ಹೇಳುವಂಥದ್ದು, ಅದು ಪಾಸಿಬಲ್ ಆಗ್ತಿದ್ರೆ ಯಾರು ಈ ಸೈಂಟಿಸ್ಟ್ನವರಿಂದ, then they could move the railway trains without any steam or electric power. ರೈಲ್ವೆ ವಿದೌಟ್ ಸ್ಟೀಮ್ ಮತ್ತೆ ಎಲೆಕ್ಟ್ರಿಕ್ ಪವರ್ ಇಂದ ನಡೆಯಬಹುದಿತ್ತಂತೆ. ಹಾಗಾಗಿ ಪ್ರಭುಪಾದ ಇವನ್ ದ ಸ್ಟೀಮ್ ಅಂಡ್ ಎಲೆಕ್ಟ್ರಿಕ್ ಪವರ್ ಇಸ್ ಅನೇಬಲ್ ಟು ಆಕ್ಟ್ ವಿದೌಟ್ ದಿ ಹೆಲ್ಪ್ ಆಫ್ ಎ ಲಿವಿಂಗ್ ಸ್ಪಿರಿಚುವಲ್ ಬೀಯಿಂಗ್. ಈಗ ಸ್ಟೀಮ್ ಮತ್ತೆ ಎಲೆಕ್ಟ್ರಿಕ್ ಅದಕ್ಕೆ ಕೂಡ ಒಬ್ಬ ಮನುಷ್ಯಂದು ಅಗತ್ಯ ಉಂಟು, ಆಟೋಮೆಟಿಕ್ ಆಗುದಿಲ್ಲ. ನೀವು ಟ್ರೈನಲ್ಲಿ ನೋಡಿ, ಫ್ರಂಟ್ ಇದು ಬೋಗಿಯಲ್ಲಿ ಜನ ಇರ್ತಾರೆ, ಅಲ್ಲಿ ಅವರು ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಮತ್ತೆ ಹೇಗೆಂದ್ರೆ ಅವ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ, ಮತ್ತೆ ನೆಕ್ಸ್ಟ್ ಸ್ಟೇಷನ್ ಎಲ್ಲಿ ಬರ್ತದೆ ಅಲ್ಲಿ ಆ ಒಂದು ಇನ್ಸ್ಟ್ರಕ್ಷನ್ ಇರ್ತದೆ, ಈಗ ಬರ್ತಾ ಉಂಟು, ಈಗ ಬರ್ತದೆ, ಈ ಟೈಮ್ ಬರ್ತದೆ, ಅಲ್ಲಿ ರೆಡ್ ಸಿಗ್ನಲ್, ಬ್ಲೂ, ಈ ಗ್ರೀನ್ ಸಿಗ್ನಲ್, ಇದೆಲ್ಲ ಉಂಟು, ಬೇರೆ ಬೇರೆ ಸಿಗ್ನಲ್, ಇವನ ಸೈಡಿಂದ ಕೂಡ ಸಿಗ್ನಲ್. ಹಾಗೆ ಆಟೋಮೆಟಿಕ್ ನಡೆಯುವುದಲ್ಲ. ಎಸ್. ಈಗ ಕಥಾ ಉಪನಿಷತ್ತಲ್ಲಿ ಹೇಳುವಂಥದ್ದು, ಅದು ಯಜುರ್ವೇದದ ಒಂದು ಪಾಠ. ಈಗ ಆತ್ಮವನ್ನು, ದೇಹದಲ್ಲಿ ಆತ್ಮವ ಬಗ್ಗೆ ನಾವು ತಿಳಿಬೇಕಿದ್ರೆ ನಾವು ಯಾರಲ್ಲಿ ಅಪ್ರೋಚ್ ಆಗ್ಬೇಕು? ಒಂದು ಬೋನೋಫೈಡ್ ಗುರು ಹತ್ರ ಅಪ್ರೋಚ್ ಆಗ್ಬೇಕಂತ. ಈಗ ನೀವು ಇದರಲ್ಲಿ ಆಲ್ಮೋಸ್ಟ್ 80 ಮಂದಿ ಇದ್ದೀರಿ, ಹೆಚ್ಚಿನವರು 3 ವರ್ಷದಿಂದ ಇರುವವರು ಇದ್ದೀರಿ. ನಿಮಗೆ 3 ವರ್ಷದ ಮುಂಚೆ, ಈ ಗೀತಾ ಆನ್ಲೈನ್ ಕ್ಲಾಸ್ ಬರುವ ಮುಂಚೆ ನಿಮಗೆ ಆತ್ಮದ ಬಗ್ಗೆ ಎಂತಾದ್ರೂ ಜ್ಞಾನ ಇತ್ತ? ಎಸ್, ದಯವಿಟ್ಟು. ಆತ್ಮ ಪರಮಾತ್ಮ ಯಾವ್ದು ಗೊತ್ತಿಲ್ಲ. ಹೇಗೆ ನಿಮಗೆ ಜ್ಞಾನ ಬಂತು ಆತ್ಮದ ಬಗ್ಗೆ? ಭಗವದ್ಗೀತೆ ಭಾಗವತಂ ಭಗವದ್ಗೀತೆ ಎಲ್ಲ ಕೇಳಿ, ಕೇಳಿ ಬಂತ. ಎಸ್, ಓಕೆ. ಹಾಗಾಗಿ ಇಲ್ಲಿ ಹೇಳುವಂತದ್ದು, ದೇಹ ಮತ್ತೆ ಆತ್ಮದ ಬಗ್ಗೆ ಒಬ್ಬ ತಿಳಿಬೇಕಿದ್ರೆ ಅವ ಒಂದು ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಹತ್ರ ಹೋಗ್ಬೇಕಂತೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯಂ ಅಂದ್ರೆ ಒನ್ ಹೂ ಹ್ಯಾಸ್ ಪ್ರಾಪರ್ಲಿ ಹರ್ಡ್, ಯಾರು ಸರಿಯಾಗಿ ಕೇಳಿದಾನೆ. ಎಲ್ಲಿಂದ? ವೇದಿಕ ಶಾಸ್ತ್ರದಿಂದ, ರೈಟ್ ಸೋರ್ಸ್ ಇಂದ ಕೇಳಿದಾನೆ. ಬ್ರಹ್ಮನಿಷ್ಠಂ ಅಂದ್ರೆ ಯಾರಿಗೆ ಈ ಪರಮ ಸತ್ಯದ ಬಗ್ಗೆ ರಿಯಲೈಸ್ ಆಗಿದೆ. ಸಾಕ್ಷಾತ್ಕಾರ ಆಗದವನಿಂದ ನಾವು ಕೇಳಿ ಏನು ಪ್ರಯೋಜನವಿಲ್ಲ.
ಯಾರಿಗೆ ಸಾಕ್ಷಾತ್ಕಾರ ಆಗಿದೆ ಅವರಿಂದ ನಾವು ತಿಳಿಬೇಕು. ಹಾಗಾಗಿ ಸ್ಪಿರಿಚುವಲ್ ಮಾಸ್ಟರ್ ಇದು ಕ್ವಾಲಿಫಿಕೇಶನ್ ಎಂತ? ಎಸ್, ಯಾರು ಹೇಳ್ತೀರಿ? ಸ್ಪಿರಿಚುವಲ್ ಮಾಸ್ಟರ್ ಬೋನಫೈಡ್ ಗುರು ಇದು ಕ್ವಾಲಿಫಿಕೇಶನ್ ಎಂತ? ಎಸ್, ಹ್ಯಾಂಡ್ ರೇಸ್ ಮಾಡ್ಬೋದು. ಎಸ್, ದಯವಿಟ್ಟು. ಎಸ್, ಶಕುಂತಲಾ ನಾಯಕ್, ಎಸ್ ಹೇಳಿ. ಅವರು ಬ್ರಹ್ಮನಿಷ್ಠನಾಗಿರಬೇಕು, ಶ್ರೋತ್ರಿಯನಾಗಿರಬೇಕು ಪ್ರಭುಜಿ. ಶ್ರೋತ್ರಿಯನಾಗಬೇಕು, ಬ್ರಹ್ಮನಿಷ್ಠನಾಗಿರ್ಬೇಕು. ಓಕೆ, ಎಸ್. ಬೇರೆಯವರು? ಓಕೆ, ಒಂದು ನಿಮಿಷ. ಎಸ್, ಮಲ್ಲಿಕಾ ಮಾತಾಜಿ. ಎಸ್, ಹರೇ ಕೃಷ್ಣ ಹೇಳಿ. ಬ್ರಹ್ಮನಿಷ್ಠನಾಗಿರ್ಬೇಕು, ಶ್ರೋತ್ರಿಯನಾಗಿರ್ಬೋದು. ಗುರುವಿನ ಸಂಪ್ರದಾಯದಿಂದ ಅವರು ಕಲ್ತಿರಬೇಕು ಎಲ್ಲ ವೇದಶಾಸ್ತ್ರಗಳನ್ನ. ಮತ್ತೆ ಅವರು ಎಲ್ಲದನ್ನು ಕಂಟ್ರೋಲ್ ಮಾಡಿರ್ಬೇಕು, 6 ವೇಗಗಳನ್ನ. ಓಕೆ, 6 ವೇಗಗಳನ್ನ ಕಂಟ್ರೋಲ್ ಮಾಡಿರ್ಬೇಕು ಪ್ರಭುಜಿ. 3 ಇಂಪಾರ್ಟೆಂಟ್. 100% ಕೃಷ್ಣ ಕಾನ್ಶಿಯಸ್ ಇರಬೇಕು. ಓಕೆ, ಎಸ್, ಹರೇ ಕೃಷ್ಣ. ಎಸ್, ಬೇರೆಯವರು? ಎಸ್, ಪದ್ಮಿನಿ. ಹರೇ ಕೃಷ್ಣ. ಕೃಷ್ಣ ವಿಜ್ಞಾನವನ್ನು ತಿಳಿದಿರ್ಬೇಕು. ಕೃಷ್ಣನ ಜ್ಞಾನವನ್ನು ತಿಳಿದಿರ್ಬೇಕು. ಓಕೆ, ಎಸ್. ನೆಕ್ಸ್ಟ್ ಬಿಂದು ಅಮರ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅವರು ಕೃಷ್ಣನ್ಗೆ ಪೂರ್ತಿ ಸರೆಂಡರ್ ಆಗಿರ್ಬೇಕು, ಅಹೈತುಕಿ ಪ್ರತಿಹತ ಅನ್ನೋ ಹಂಗೆ. ಆಮೇಲೆ ಕಂಪ್ಲೀಟ್ಲಿ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇರ್ಬೇಕು ಪ್ರಭುಜಿ ಅವರು. ಓಕೆ, ಈಗ ನಿಮ್ಮಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೇನೆ. ಈಗ ನೀವು 3 ವರ್ಷದಿಂದ ಈ ಕ್ಲಾಸಿಗೆಲ್ಲ ಬರ್ತಾ ಇದ್ದೀರಿ. ಭಗವದ್ಗೀತಾ ಕ್ಲಾಸ್, ಭಾಗವತಂ ಕ್ಲಾಸ್, ಮತ್ತೆ ಇದು ಯಾವುದು ಚೈತನ್ಯ ಚರಿತಾಮೃತ ಕ್ಲಾಸ್. ಈಗ ನಿಮ್ಗೆ ಯಾರು ಬೋನಫೈಡ್ ಗುರು ಅಂತ ನಿಮ್ಗೆ ಐಡೆಂಟಿಫೈ ಮಾಡಬಹುದಾ? ಎಸ್, ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಹರೇ ಕೃಷ್ಣ. ಎಸ್ ಪ್ರಭುಜಿ. ಎಲ್ಲರಿಗೂ ಐಡೆಂಟಿಫೈ ಮಾಡಬಹುದಾ? ಈಗ ನಿಮ್ಮನ್ನು ಯಾರಾದ್ರೂ ಮೋಸ ಮಾಡ್ಲಿಕ್ಕೆ ಆಗ್ತದಾ? ಈಗ ಒಬ್ಬ ಬರ್ತಾನೆ, ನಾನು ಗುರು ಅಂತ, ನಿಮ್ಗೆ ಮೋಸ ಮಾಡ್ಲಿಕ್ಕೆ, ನಿಮ್ಮನ್ನು ಮೋಸ ಮಾಡ್ಲಿಕ್ಕೆ ಆಗ್ತದಾ? ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಕ್ಕೆ ನಮ್ಗೆ ತುಂಬಾ ಸಹಾಯ ಆಗಿದೆ. ನಮ್ಗೆ ತುಂಬಾ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಪ್ರಭುಜಿ. ನಿಮ್ಮಂತ ಗುರುಗಳ ಇದರಲ್ಲಿ ನಾವು ಆಶ್ರಯದಲ್ಲಿ ಈ ಜ್ಞಾನವನ್ನು ಪಡಿತಾ ಇರೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗಿದೆ. ನೋಡಿ, ಹೇಗಂದ್ರೆ ನಾನು ಗುರು ಅಲ್ಲ. ನಾವು ಗುರು ಹೇಗಂದ್ರೆ ಪ್ರಭುಪಾದ್ ಮತ್ತೆ ಇಜೋಲ್ನ ಜಯಪ್ರಕಾಶ್ ಸ್ವಾಮಿ ಅವ್ರ ಗುರು. ನಾನೆಂತಂದ್ರೆ ಜಸ್ಟ್ ರೆಪ್ರೆಸೆಂಟೇಟಿವ್. ಅವರು ಕೊಟ್ಟ ಇನ್ಫಾರ್ಮೇಶನ್ ನಿಮ್ಗೆ ಪಾಸ್ ಆನ್ ಮಾಡ್ಲಿಕ್ಕೆ ಅಷ್ಟೇ. ಹಾಗಾಗಿ ಎಂತಂದ್ರೆ ಜನರು ಮೋಸ ಹೋಗ್ತಾರೆ. ಕಲಿಯುಗದಲ್ಲಿ ಜನರು ಮೋಸ ಹೋಗುವಂಥದ್ದು ಜಾಸ್ತಿ, ಗುಂಡಿಗೆ ಬೀಳುವಂಥದ್ದು. ಪ್ರಭುಪಾದ್ ಹೇಳುವಂಥದ್ದು, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಒಬ್ಬ ಕಣ್ಣಿಲ್ಲದವ ಅವ ಹೋಗುವಂಥದ್ದು ಎಲ್ಲಿಗೆ? ಇನ್ನೊಬ್ಬ ಯಾರಿಗೆ ಕಣ್ಣಿಲ್ಲ ಅವನ ಹತ್ರ ಹೋಗುವಂಥದ್ದು. ಪ್ರಭುಪಾದ್ ಹೇಳುವಂಥದ್ದು, ಒಬ್ಬನಿಗೆ ಕಣ್ಣಿಲ್ಲ, ಅವ ಇನ್ನೊಬ್ಬನಿಗೆ ಯಾರಿಗೆ ಕಣ್ಣುಂಟು ಅವನ ಹತ್ರ ಹೋಗ್ಬೇಕಂತ. ಯಾರಿಗೆ ಕಣ್ಣುಂಟು ಅವನ ಹತ್ರ ಹೋಗ್ಬೇಕು. ಹಾಗೆ ಇದು ದೊಡ್ಡ ಸಮಸ್ಯೆ. ಹೇಗೆ ನೋಡಿ, ಈಗ ನಾನು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಜನರು ಆಧ್ಯಾತ್ಮಿಕ ಬರುವಾಗ ಮೋಸ ಹೋಗುವಂಥದ್ದು. ಈಗ ಮನೆಯಲ್ಲಿ ಅವರಿಗೆ ಫ್ರಿಡ್ಜ್ ಪರ್ಚೇಸ್ ಮಾಡಬೇಕು, ಟಿವಿ ಪರ್ಚೇಸ್ ಮಾಡಬೇಕು, ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕು, ಗ್ರೈಂಡರ್ ಪರ್ಚೇಸ್ ಮಾಡಬೇಕು, ಮಿಕ್ಸಿ ಪರ್ಚೇಸ್ ಮಾಡಬೇಕು. ಇದು ಮನೆಯ ಎಲ್ಲ ಸಾಮಾನುಗಳು. ಅವರು ಸರಿಯಾದ ಕಂಪನಿ ನೋಡ್ತಾರೆ. ಅದರ ಬಗ್ಗೆ ತುಂಬಾ ಎಂತ ಹೇಳುವಂಥದ್ದು, ಆನ್ಲೈನಲ್ಲಿ ಅದರ ಕಂಪನಿ ಹೇಗೆ, ಅದರ ರಿವ್ಯೂ ಎಲ್ಲ ನೋಡ್ತಾರೆ, ಕಂಪೇರ್ ಮಾಡ್ತಾರೆ ಇನ್ನೊಂದು ಕಂಪನಿಯೊಟ್ಟಿಗೆ. ಈ ರೀತಿ ಎಲ್ಲ ತುಂಬಾ ಮಾಡ್ತಾರೆ. ಆದರೆ ಆಧ್ಯಾತ್ಮಿಕ ಬರುವಾಗ
ಮೋಸ ಹೋಗುವಂಥದ್ದು. ನಾಯಿ ಬೆಕ್ಕು ಹೇಳಿದನ್ನು ನಾವು ಕೇಳಬಾರ್ದು, ಇದು ದೊಡ್ಡ ಸಮಸ್ಯೆ. ಹಾಗಾಗಿ ಇದು ಅದಕ್ಕೆ ಇವತ್ತಿನ ಟಾಪಿಕ್ ಅಂತಂದ್ರೆ ಗುರು ಕೃಷ್ಣ ಕೃಪಾಯ ಪಾಯ್ ಭಕ್ತಿ ಲತಾ ಬೀಜ್. ಗುರು ಮತ್ತೆ ಕೃಷ್ಣನ ಕೃಪೆ ಇಲ್ಲದೆ ನಮ್ಗೆ ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಹತ್ರ ಹೋಗ್ಲಿಕ್ಕೆ ಆಗುವುದಿಲ್ಲ. ಈಗ ಎಲ್ಲರಿಗೂ ಈ ಕೃಷ್ಣ ಪ್ರಜ್ಞೆಯಲ್ಲಿ ಸೀರಿಯಸ್ ಆಗ್ಲಿಕ್ಕೆ ಆಗುವುದಿಲ್ಲ. ಚಾನ್ಸ್ ಉಂಟು, ಆದ್ರೆ ಅವ ಎಂತ ಹೇಳುವಂಥದ್ದು, ಅಷ್ಟು ಪುಣ್ಯ ಮಾಡಲಿಲ್ಲ ಅವ. ಹಾಗಾಗಿ ಈ ಕೃಷ್ಣ ಪ್ರಜ್ಞೆ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆಯ ಕೆಲಸ ದೊಡ್ಡ ಕೆಲಸ ಅಂತೆ. ಯಾಕೆ ದೊಡ್ಡ ಕೆಲಸ? ಯಾಕೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ನಾಸ್ತಿಕ ಈಸ್ ಬೆಟರ್ ದೆನ್ ಮಾಯವಾದಿ. ನಾಸ್ತಿಕ ಅಂದ್ರೆ ದೇವರ ನಂಬದವ, ಮಾಯವಾದಿ ಅಂದ್ರೆ ದೇವರನ್ನು ನಂಬ್ತಾ ಇದ್ದಾನೆ ಆದ್ರೆ ತಪ್ಪು. ಹಾಗಾಗಿ ಪ್ರಭುಪಾದ ಇರುವಂಥದ್ದು ಈ ಕೃಷ್ಣ ಪ್ರಜ್ಞೆ ಆಂದೋಲನಕ್ಕೆ ದೊಡ್ಡ ಒಂದು ಕೆಲಸ ಅಂತ. ಎಂತ? ಯಾರು ತಪ್ಪು ಅರ್ಥ ಮಾಡಿದ್ದಾನೆ ಅವನನ್ನು ಸರಿ ಮಾಡ್ಲಿಕ್ಕೆ ಇದು ಸುಲಭದ ಕೆಲಸ ಅಲ್ಲ. ಹಾಗೆ ಜನರೆಲ್ಲರೂ ಎಂತಂದ್ರೆ ಎಸ್ ನಂದು ಕೂಡ ಗುರು, ನಂದು ಗುರು, ಗುರು 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 ಎಂತ ಗುರು 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 ಬೋಗಸ್ ಗುರುಗಳು. ಬೆಟ್ ಮಾಡ್ಬೋದು. ಹೆಸರು ಎಂತಂದ್ರೆ ತುಂಬಾ ಸಂಸ್ಥೆ ಉಂಟು, ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಂಸ್ಥೆ ಹೆಸರು ಹೇಳಲಿಕ್ಕಿಲ್ಲ, ಆದ್ರೆ ಗುರು ಆರ್ ಆಲ್ ಬೋಗಸ್. ಫಸ್ಟ್ ಆಫ್ ಆಲ್ ಎಂತಂದ್ರೆ ದೇ ಡೋಂಟ್ ಹ್ಯಾವ್ ಇಂಟೆನ್ಸ್ ಡಿಸೈರ್ ಟು ಸರ್ವ್ ಕೃಷ್ಣ. ಗುರು ಅಂದ್ರೆ ಇದನ್ನು ನಾವು ನೋಡ್ಬೇಕು, ಮೇನ್ ಪಾಯಿಂಟ್ ಇದು. ವೆದರ್ ದ ಗುರು ಇಸ್ ಹ್ಯಾವಿಂಗ್ ಇಂಟೆನ್ಸ್ ಡಿಸೈರ್ ಟು ಸರ್ವ್ ಕೃಷ್ಣ ಅಂದ್ರೆ ಪ್ರಬಲ ಇಚ್ಛೆ ಕೃಷ್ಣನ ಸೇವೆ ಮಾಡಲಿಕ್ಕೆ, ಅದನ್ನು ನಾವು ನೋಡ್ಬೇಕು. ಅದು ಕಾಣುವುದೇ ಇಲ್ಲ. ಪ್ರಭುಪಾದ್ ಅಂತಂದ್ರೆ ಪ್ರಭುಪಾದ್ ಲಿಟ್ರಲಿ ವಾಸ್ ಕ್ರೈಯಿಂಗ್. ಈ ಅಮೆರಿಕ ಹೋಗುವ ಮುಂಚೆ ಆಲ್ಮೋಸ್ಟ್ ಎಷ್ಟು 1933 ಇಂದ ಅವ್ರ ದೀಕ್ಷೆ ಆದ ಮೇಲೆ ಅವರಿಗೆ ಇಂಟೆನ್ಸ್ ಡಿಸೈರ್ ಇತ್ತು, ನನ್ನ ಗುರುವಿನ ಈ ಅಂತ ಹೇಳುವಂಥದ್ದು ಉಪದೇಶವನ್ನು ನಾನು ಕಂಪ್ಲೀಟ್ ಮಾಡಬೇಕು. ನನ್ನ ಗುರು ಹೇಳಿದಂಥ ಮೆಸೇಜ್ ಅನ್ನು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕು. ಅದು ಅವರ ಹೃದಯದ ಅಂತರಾಳದಲ್ಲಿ ಇತ್ತು. ಗುರು ಹೇಳಿದದೆ ಎಂತ ಫಸ್ಟ್ ಮೀಟ್ ಆಗುವಾಗ 1922 ಅಲ್ಲಿ, ನೀನು ಈ ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯ ದೇಶಕ್ಕೆ ಹರಡಿಸಬೇಕು ಇಂಗ್ಲಿಷ್ ಭಾಷೆಯಲ್ಲಿ. ಫಸ್ಟ್ ಮೀಟ್ ಆಗುವ ಅದನ್ನು ಹೇಳಿದೆ, ನೀನು ಪುಸ್ತಕ ಬರಿಬೇಕು ಮತ್ತೆ ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡಬೇಕು. ಈ ಮೆಸೇಜ್ ಪ್ರಭುಪಾದಿದು ಹೃದಯದ ಅಂತರಾಳದಲ್ಲಿ ಇತ್ತು. ಈಗ ನಮ್ಗೆ ಕೆಲವೊಮ್ಮೆ ಎಷ್ಟೋ ನಮ್ಗೆ ಮೆಸೇಜ್ ಹೃದಯದ ಅಂತರಾಳದಲ್ಲಿ ಇರೋದು, ಅದು ಭೌತಿಕ. ನಾವು ಎಂತೆಲ್ಲ ಸರ್ಕಸ್ ಮಾಡ್ತೇವೆ. ಈಗ ಸಪೋಸ್ ನಮ್ಮ ಮಗನಿಗೆ ಎಂತ ನಮ್ಮನ್ನ ಹೃದಯ ಅಂತರಾಳದಲ್ಲಿ ಇರ್ತದೆ, ನಾವು ಹೇಗಾದ್ರೂ ಮಾಡಿ ಅದನ್ನು ಸಕ್ಸಸ್ ಮಾಡ್ತೇವೆ, ಅಚೀವ್ ಮಾಡ್ತೇವೆ. ಹೌದಾ ಅಲ್ವಾ? ಸರಿ ಕೃಷ್ಣ, ಹೌದಾ ಅಲ್ವಾ? ಹೌದು ಪ್ರಭುಜಿ. ಹೌದು. ನಾವು ಅದನ್ನು ಹೇಗಾದ್ರೂ ಅಚೀವ್ ಮಾಡ್ತೇವೆ. ಯಾಕಂದ್ರೆ ನಮ್ಮದು ಹೃದಯದ ಅಂತರಾಳದಲ್ಲಿ ಅದುಂಟು. ಅಂದ್ರೆ ರಾತ್ರಿ ಆಗಲು ನಮ್ಗೆ ಅದೇ ನೆನಪು ಬರುವಂಥದ್ದು, ಇದು ನನ್ನ ಮಗಳಿಗೆ ಮಾಡ್ಬೇಕು, ಇದು ನನ್ನ ಮಗನಿಗೆ ಮಾಡ್ಬೇಕು. ನಾವು ಅದಕ್ಕೆ ಎಂತಾದ್ರೂ ಎದ್ದು ಬಿದ್ದು ಎಂತಾದ್ರೂ ನಾವು ಮಾಡ್ತೇವೆ, ಮಾಡೇ ಮಾಡ್ತೇವೆ. ನಾವು ಅದರಲ್ಲಿ ದೃಢ ಸಂಕಲ್ಪದಲ್ಲಿ ಇದ್ದೇವೆ. ಇದು ಭೌತಿಕ ಸರ್. ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಅವರ ಗುರುವಿನ ಮೆಸೇಜ್ ಅನ್ನು ಅವರು ಹೃದಯದ ಅಂತರಾಳದಲ್ಲಿದ್ದು ಅವರಿಗೆ ಇಂಟೆನ್ಸ್ ಡಿಸೈರ್, ಪ್ರಬಲವಾದ ಇಚ್ಛೆ, ಎಂತ? ಕೃಷ್ಣನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು, ಕೃಷ್ಣನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು.
ಇದು ಬೋನಫೈಡ್ ಆಚಾರ್ಯ. ಇದು ಬೋನಫೈಡ್ ಆಚಾರ್ಯ. ಪರ್ಸನಲ್ ಅಗ್ರಾಂಡೈಸ್ಮೆಂಟ್ ಇಲ್ಲ. ಅಂದ್ರೆ ಅವರದು ನೋಡುವುದಿಲ್ಲ. ಅವ್ರದ್ದು ನೋಡುವುದಿಲ್ಲ. ಅವರು ಕೃಷ್ಣನಿಗೆ ಹೇಗೆ ಪ್ಲೀಸ್ ಮಾಡುವಂಥದ್ದು. ಯಾವುದೇ ಉರಿ ಬಿಸಿಲಿರಲಿ, ತುಂಬಾ ಚಳಿ ಇರಲಿ, ಅವರವರ ಸೇವೆಯನ್ನು ನಿಲ್ಲಿಸುವುದಿಲ್ಲ. ಎಂಥದೇ ಆಗಲಿ, ಭೂಮಿ ಉಲ್ಟಾ ಪಲ್ಟಾ ಆಗಲಿ, ಎಂಥದೇ ಆಗಲಿ, ಅವರು ಪ್ರಮಾಣ ತೆಗೆದಿದ್ದಾರೆ. ಎಂತ? ನಾನು ಕೃಷ್ಣನ ಸೇವೆಯನ್ನು ಬಿಡುವುದಿಲ್ಲ. ನನ್ನ ಉಸಿರಿನ ಕೊನೆ ಉಸಿರು ಇರುವ ತನಕ ನಾನು ನಿನ್ನ ಸೇವೆಯನ್ನು ಬಿಡುವುದಿಲ್ಲ. ದಿಸ್ ಇಸ್ ಬೋನಫೈಡ್ ಗುರು. ಹಾಗಾಗಿ ನಾವು ಇಂಥ ಗುರುವಿನ ಬಳಿಗೆ ಹೋಗ್ಬೇಕು. ಈಗ ಕೃಷ್ಣನ ಕೃಪೆಯಿಂದ ನಿಮಗೆ ಗೊತ್ತಾಗಿದೆ ನೋಡಿ, ಈ ನಾಲೆಜ್ ಬರುವಂತ ಸುಲಭದ ಕೆಲಸ ಅಲ್ಲ. ಬೋನಫೈಡ್ ಗುರು ಅಂದ್ರೆ ಒಬ್ಬ ಜನರೆಂತಂದ್ರೆ ಗುರುವಾರ ಬರುವಾಗ ಆ ಗುರು ಈ ಗುರು ಈ ಗುರು ಈ ಗುರು, ಎಲ್ಲಿ ಶಾಸ್ತ್ರದಲ್ಲಿ ಇಲ್ಲದ ಗುರುವನ್ನು ದಯವಿಟ್ಟು ಆಕ್ಸೆಪ್ಟ್ ಮಾಡಬೇಡಿ. ತುಂಬಾ ಗುರುಗಳ ಹೆಸರುಂಟು. ಪ್ರಭುಪಾದ ಅದಕ್ಕೆ ತುಂಬಾ ವಿಷಯ ಹೇಳಿದ್ದಾರೆ. ಪ್ರಭುಪಾದ ಹೇಳುವಂಥದ್ದು, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ನಾವು ಮೋಸ ಆಗ್ಲಿಕ್ಕೆ ಅರ್ಹರಂತೆ ಪ್ರಭುಪಾದ ಹೇಳುವಂಥದ್ದು. ಯಾಕೆ ನಮಗೆ ಗುರುವನ್ನು ಯಾರಂತ ನಮಗೆ ಡಿಸ್ಕ್ರಿಮಿನೇಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಇಂಥದ್ದೆಲ್ಲ ಕ್ಲಾಸ್ ಯಾಕೆ? ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಾಗ್ಬೇಕು ಗುರು ಎಂತ ಅಂತ. ಪ್ರಭುಪಾದ ಹೇಳುವಂಥದ್ದು ಚೈತನ್ಯ ಮಹಾಪ್ರಭು has used me. He has used me for propagating Krishna consciousness. I am insignificant. My Guru Maharaj bestowed mercy on me. Chaitanya Mahaprabhu has used me. ಇದು ನೋಡಿ, ಇದು ಬೋನಫೈಡ್ ಗುರು. ನನ್ನ ಗುರು ಮಹಾರಾಜ್ ನನಗೆ ಕೃಪೆ ತೋರಿಸಿದ್ರು, ಮತ್ತೆ ಚೈತನ್ಯ ಮಹಾಪ್ರಭು ನನ್ನನ್ನು ಯೂಸ್ ಮಾಡಿದ್ರು. ಅವರೆಲ್ಸ್ ಐ ಕಾಂಟ್ ಡು, ಇಲ್ಲ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ್ದಾದ್ರು ನಿಮ್ಮ ಗುರುಗಳು ಈ ರೀತಿ ಹೇಳ್ತಾರ? ಇಲ್ಲ. ತುಂಬಾ ವ್ಯತ್ಯಾಸ ಉಂಟು, ಅಜಗಜಾಂತರ ವ್ಯತ್ಯಾಸ ಉಂಟು. ಈಗ ನಾವು ಭಾವಾರ್ಥ ನೋಡುವ. ಎಸ್ ವಿದುರನು ಪುಣ್ಯಕ್ಷೇತ್ರದಲ್ಲಿ ಸಂಚಾರ ಮಾಡುತ್ತಾ ಸಕಲ ರಜೋಗುಣ ಶುದ್ಧನಾಗಿ ಕೊನೆಗೆ ಹರಿದ್ವಾರವನ್ನು ಸೇರಿದ. ಹರಿದ್ವಾರ ಪುಣ್ಯಕ್ಷೇತ್ರ, ಎಲ್ಲ ದೇವತೆಗಳು ರಿಸೈಡ್ ಆಗುವುದಂತೆ ಅಲ್ಲಿಗೆ, ಹರಿದ್ವಾರದಲ್ಲಿ. ಅಲ್ಲಿ ಅವನು ಆಧ್ಯಾತ್ಮಿಕ ಜೀವನ ವಿಜ್ಞಾನವನ್ನು ತಿಳಿದ ಮಹರ್ಷಿಯೊಬ್ಬನು ಸಂಧಿಸಿ ಅವನನ್ನು ಪ್ರಶ್ನಿಸಿದ. ನೋಡಿ, ಯಾರಿಗೆ ಆಧ್ಯಾತ್ಮಿಕ ಜೀವನ ವಿಜ್ಞಾನದ ಬಗ್ಗೆ ಗೊತ್ತುಂಟು ಅವನಿಗೆ ನಾವು ತಿಳಿಬೇಕು. ಅಂದ್ರೆ ಈ ಶುಡ್ ಬಿ ಹೇಗೆ ಅಂದ್ರೆ, ದ ಪರ್ಸನ್ ಯಾರು ಇದೊಂದು ಕಲಿಸ್ತಾನೆ, ಈ ಶುಡ್ ಬಿ ಪರ್ಸನಲಿ ಡೂಯಿಂಗ್. ಈಗ ನಾನು ಭಕ್ತಿ ಫಾಲೋ ಮಾಡೋದಿಲ್ಲ. ಈಗ ಎಕ್ಸಾಂಪಲ್, ಈಗ ಸಪೋಸ್ ನಿಮ್ಗೆ ನನ್ನ ಎಕ್ಸಾಂಪಲ್, ಈಗ ಸಪೋಸ್ ನನ್ನ ಹತ್ರ 1 ಕೋಟಿ ಉಂಟು ಹಣ, ನನ್ನ ಹತ್ರ ಇಲ್ಲ. ಎಕ್ಸಾಂಪಲ್, ಇದ್ದದೇನೆಲ್ಲ ಮುಂಚೆ ನಾನು ಕೊಟ್ಟಿದ್ದೇನೆ ಭಗವಂತನಿಗೆ ಸೇವೆಗೆ, ಈಗಿಲ್ಲ, ಎಂತ ಇಲ್ಲ. ಹಾಗೆ ಸಪೋಸ್ ಈಗ ನನ್ನ ಹತ್ರ 1 ಕೋಟಿ ಉಂಟು, ನಾನು ಈಗ ಕ್ಲಾಸ್ ಮಾಡ್ತಾ ಇದ್ದೇನೆ, ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೇನೆ. ನಾನು ನಿಮ್ಗೆ ಹೇಳುವಂಥದ್ದು, ಹರೇ ಕೃಷ್ಣ, ಎಲ್ಲರೂ ದೇವಸ್ಥಾನಕ್ಕೆ ಕೊಡಿ. ನಾನು ನನ್ನ 1 ಕೋಟಿಯಲ್ಲಿ 1 ರೂಪಾಯಿ ಕೂಡ ಕೊಡುವುದಿಲ್ಲ. ಅದು ಹೇಗೆ ಸಾಧ್ಯ? ಫಸ್ಟ್ ಯು ಡೂ, ದೆನ್ ಯು ಟೆಲ್.
ಪ್ರಭುಪಾದ ಇರುವಂಥದ್ದು. ಮತ್ತೆ ಅದಕ್ಕೆ ತುಂಬಾ ವ್ಯಾಲ್ಯೂ ಉಂಟು. ಅದಕ್ಕೆ ಹೇಳದೆ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸಿಂಪ್ಲಿ ಟೆಲ್ಲಿಂಗ್ ಈಸ್ ಆಫ್ ನೋ ಯೂಸ್. ಫಸ್ಟ್ ಯು ಶುಡ್ ಡೂ. ಅದೇ ರೀತಿ ಈಗ ನಾನು ಭಕ್ತಿ ಸೇವೆ ಮಾಡುವುದಿಲ್ಲ, ನಾನು ಯಾವಾಗಲೂ ಆರಾಮ್ಸೆ ಕೂತ್ಕೊಳ್ತೇವೆ. ನಾನು ನಿಮ್ಮ ಹತ್ರ ಬನ್ನಿ ಭಕ್ತಿ ಸೇವೆ ಮಾಡಿ, ಎಫೆಕ್ಟ್ ಆಗುವುದಿಲ್ಲ. ಈಗ ನಾನು ಬೆಳಿಗ್ಗೆ ಎದ್ದು ಚಾಂಟಿಂಗ್ ಮಾಡುವುದಿಲ್ಲ, ನಾನು ನಿಮ್ಗೆ ಹೇಳುವಂಥದ್ದು ಚಾಂಟಿಂಗ್ ಮಾಡಿ ಅಂತ, ಎಫೆಕ್ಟ್ ಆಗುವುದಿಲ್ಲ. ನಾನು ಓದುವುದಿಲ್ಲ, ಈ ಕ್ಲಾಸ್ ಆಗುವ ಮುಂಚೆ ಓದಿದೆ ಸ್ವಲ್ಪ ಅರ್ಧ ಗಂಟೆ. ನಾನು ಓದುವುದಿಲ್ಲ, ನಾನು ನಿಮ್ಗೆ ಹೇಳುವಂಥದ್ದು ನೀವು ಓದಿ ಅಂತ, ಎಫೆಕ್ಟ್ ಆಗುವುದಿಲ್ಲ. ಹಾಗಾಗಿ ಫಸ್ಟಿಗೆ ನಾನು ಮಾಡಬೇಕು, ಮತ್ತೆ ನಾನು ನಿಮ್ಗೆ ಹೇಳಬೇಕು, ಆಗ ಎಫೆಕ್ಟ್ ಆಗ್ತದೆ. ನಾನು ಮಾಡದೆ ಹೇಳಿದ್ರೆ ಎಂತ ಪ್ರಯೋಜನ, ಏನು ಪ್ರಯೋಜನ? ಯಾಕೆಂದ್ರೆ ನೋಡಿ, ನಾವು ಅವರಿವರಿಗೆ ಮೋಸ ಮಾಡ್ಬೋದು, ಕೃಷ್ಣನಿಗೆ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣನಿಗೆ ಗೊತ್ತುಂಟು ನನ್ನ ಹೃದಯದಲ್ಲಿ ಎಂತೆಲ್ಲ ಆಗ್ತಾ ಉಂಟು, ಗೊತ್ತುಂಟು ನನಗೆ ಎಷ್ಟು ಇಂಟೆನ್ಸ್ ಡಿಸೈರ್ ಉಂಟು ನಿನ್ನ ಸೇವೆಗೆ, ಅದು ಕೂಡ ಅವನಿಗೆ ಗೊತ್ತುಂಟು. ನಾನು ಬ್ರಾಹ್ಮಣನ, ನಾನು ಜಿಪುಣನ. ಬ್ರಾಹ್ಮಣ ಅಂದ್ರೆ ಗಿವಿಂಗ್, ಜಿಪುಣ ಅಂದ್ರೆ ಕಂಜೂಸ್, ಕೊಡುವುದಿಲ್ಲ. ನಾನು ಬ್ರಾಹ್ಮಣನ ಜಿಪುಣ ಅಂತ ಅವನಿಗೆ ಕೂಡ ಗೊತ್ತು, ಅದು ಕೂಡ ಗೊತ್ತುಂಟು ಅವನಿಗೆ. ಹಾಗಾಗಿ ಎಲ್ಲ ವಿಷಯದಲ್ಲಿ ಭಗವಂತನಿಗೆಲ್ಲ ಗೊತ್ತುಂಟು. ಹಾಗಾಗಿ ನಾವೀಗ ಹೇಳುವಂಥದ್ದು, ನಾನು ಕ್ಲಾಸ್ ಮಾಡುವಂಥದ್ದು, ನೀವು ಸರೆಂಡರ್ ಆಗಿ, ನೀವು ಸೇವೆ ಮಾಡಿ, ನೀವು ಭಗವಂತನೇ ಕೊಡಿ. ಅದು ನಾನು ಯಾವುದು ಮಾಡುವುದಿಲ್ಲ. ಎಂತ ಎಫೆಕ್ಟ್ ಆಗ್ತದೆ? ಎಫೆಕ್ಟ್ ಆಗೋದಿಲ್ಲ, ಚಾನ್ಸೇ ಇಲ್ಲ ಎಫೆಕ್ಟ್ ಆಗ್ಲಿಕ್ಕೆ. ಹಾಗಾಗಿ when you realize, then you say there will be more effect. ಸಿಂಪಲ್ ಇದು. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಒಬ್ಬ ಶಿಷ್ಯ ಅವನಿಗೆ ಕ್ಲಾಸ್ ತೆಗಿಲಿಕ್ಕೆ ಹೇಳ್ತಾರೆ ಪ್ರಭುಪಾದ್. ಆಗ ಹೇಳ್ತಾನೆ, ಪ್ರಭುಪಾದ್ ನನಗೆ ಗೊತ್ತಿಲ್ಲ, ನಿನ್ಗೆ ಎಂತ ಗೊತ್ತುಂಟು, ಎಂತ ಭಕ್ತಿ ಸೇವೆ ಅದನ್ನು ಹೇಳು ಅಂತ ಹೇಳ್ತಾನೆ. ಎಂತ ನೀನು ಭಕ್ತಿ ಸೇವೆ ಮಾಡ್ತಾ ಇದ್ದ ಅದನ್ನು ಹೇಳು. ಈಗ ನೀವು ಮಾಡ್ತಾ ಇರುವಾಗ ನೀವು ಹೇಳ್ಬೋದು, ನೀವು ಮಾಡದಿರುವಾಗ ನೀವು ಹೇಳಿದ್ರೆ ಅದು ಪ್ರಯೋಜನವಿಲ್ಲ ಇಲ್ಲ. ಹಾಗಾಗಿ ಇದು ತುಂಬಾ ಎಂತ ಹೇಳುವಂಥದ್ದು, ತುಂಬಾ ಇಂಪಾರ್ಟೆಂಟ್ ವಿಷಯ, ಜನರಿಗೆ ಗೊತ್ತಿಲ್ಲ. ಪ್ರಭುಪಾದ ಇರುವಂಥದ್ದು, ವಾಟ್ ಈಸ್ ದ ಯೂಸ್ ಆಫ್ ಪ್ಯಾರಟ್ ಲೈಕ್ ಚಾಂಟಿಂಗ್? ಪ್ಯಾರಟ್ ಲೈಕ್ ಚಾಂಟಿಂಗ್ ಅಂದ್ರೆ ಗಿಳಿಗೆ ಒಬ್ಬ ಕಲಿಸುವಂಥದ್ದು. ಎಂತ? ಹರೇ ಕೃಷ್ಣ ಹೇಳಲಿಕ್ಕೆ. ಗಿಳಿ ಯಾರಾದ್ರೂ ಮನೆಗೆ ಬರುವಾಗ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಈ ರೀತಿ ಹೇಳ್ತಾರೆ. ಟ್ರೈನ್ ಮಾಡ್ತಾನೆ ಒಳ್ಳೆ ಅದಕ್ಕೆ ಹೇಳಲಿಕ್ಕೆ. ಹಾಗೆ ಯಾರು ಬಂದ್ರು ಕೂಡ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಈ ರೀತಿ ಹೇಳ್ತಾ ಇರ್ತದೆ. ಒಮ್ಮೆ ಎಂತ ಆಗ್ತದೆ, ಒಬ್ಬ ಕಳ್ಳ ಬಂದು ಕುತ್ತಿಗೆ ನೀಡುವಂಥದ್ದು. ಆಗ ಅದು ಹರೇ ಕೃಷ್ಣ ಹೇಳುವುದಿಲ್ಲ, ಈಗ ಹೇಳ್ತಾರೆ. ಹಾಗೆ ವಿದೌಟ್ ರಿಯಲೈಸೇಷನ್ ನಾವು ಹೇಳಿದ್ರೆ ಏನು ಪ್ರಯೋಜನವಿಲ್ಲ. ಹೇಗೆಂದ್ರೆ ಎಕ್ಸಾಂಪಲ್, ಈಗ ನಾವು ಭಗವಂತನಿಗೆ ಕೊಡುವುದೇ ಇಲ್ಲ, ಸಾಯುವಾಗ ಎಂತ ಆಗ್ತದೆ ಅಂದ್ರೆ, ನಮ್ಗೆ ಅದರಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಇರ್ತದೆ. ನಮ್ದು ಯಾವ ಎಂತ ಕೂಡಿಟ್ಟಿದ್ದೇವೆ, ನಮ್ಗೆ ಅಲ್ಲಿ ಅಟ್ಯಾಚ್ಮೆಂಟ್ ಬರ್ತದೆ. ಸಪೋಸ್ ಈಗ ನಮ್ಮ ಅಕೌಂಟ್ ಅಲ್ಲಿ 1 ಕೋಟಿ ಉಂಟು, ನಾವು ಭಗವಂತನಿಗೆ ಕೊಡ್ಲೇ ಇಲ್ಲ, ಸಾಯುವಾಗ ನಮ್ಮ ಮನಸ್ಸೆಲ್ಲ ಅಲ್ಲಿ ಇರ್ತದಂತೆ. ಅದು ಸಹಜ, ಇದು ಯಾಕಂದ್ರೆ ಪ್ರಭುಪಾದ ಪ್ರಾಕ್ಟಿಕಲ್ ಆಗಿ ಹೇಳಿದ್ದಾರೆ. ಹಾಗಾಗಿ ಅದು ನಾವು ಎಲ್ಲಿ ಇಡ್ತೇವೆ ಹಣ, ಅಲ್ಲಿ ನಾವು ಎಂತ ಹೇಳುವಂಥದ್ದು, ಅದಕ್ಕೆ ಈ ಪಿಕ್ಚರ್ ಥಿಯೇಟರ್ಲೆಲ್ಲ ಬರ್ತದಲ್ಲ, ಅದಕ್ಕೆ ಎಂತ ಹೇಳುವಂಥದ್ದು, ಸೀಟಲ್ಲೆಲ್ಲ ಬರ್ತದೆ, ಅದಕ್ಕೆ ಎಂತ ಹೇಳುವಂಥದ್ದು ಹೆಸರು? ಜಿಗಣೆ. ಎಸ್, ಜಿಗಣೆ ಜಿಗಣೆ. ಹಾಗಾಗಿ ಆ ಹಣದ ಹತ್ತಿರವೇ ನಾವು ಒಂದು ಕಾಕ್ರೋಚ್ ಜಿಗಣೆ ಆಗ್ತೇವೆ ಅಂತ ಆಗ್ತೇವೆ. ಹಾಗಾಗಿ ಸಾಯುವ ಮುಂಚೆ ನಾವು ಇದರಿಂದ ಮುಕ್ತರಾಗಬೇಕು. ಯಾಕೆಂದ್ರೆ ಬಂದದ್ದು ಬೆತ್ತಲೆ, ಹೋಗುವಾಗ ಕೂಡ ಬೆತ್ತಲೆ, ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಇದು ಮಾಡ್ಲಿಕ್ಕೆ ತುಂಬಾ ಕಷ್ಟ. ಪ್ರಭುಪಾದ ಹೇಳುವಂಥದ್ದು, ದ ಪರ್ಸನ್ ಹೂ ಹ್ಯಾಸ್ ಅರ್ನ್ಡ್ ಹಿಸ್ ಮನಿ ಫಾರ್ ಸೋ ಮೆನಿ ಇಯರ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗಿವ್ ಹಾರ್ಡ್ ಅರ್ನ್ಡ್ ಮನಿ. ಮನಸ್ಸು ಬಿಡುವುದಿಲ್ಲ, ಬೇಡ 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 ಈ ರೀತಿ ಹೇಳ್ತಾ ಇರ್ತದೆ. ಇದು ಫ್ಯಾಕ್ಟ್. ಆದ್ರೆ ಉನ್ನತ ಮಟ್ಟದ ಭಕ್ತಿ ಸೇವೆ ಮಾಡಿ 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 ಕೊಡ್ಲಿಕ್ಕೆ ಆಗ್ತದೆ. ಈಗ ನಾನು ಕೂಡ ದುಡಿದಿದ್ದೇನೆ ಮುಂಚೆ, ನಂದು ಕೂಡ ಹಣ ಇತ್ತು, ನಾನು ಭಗವಂತನಿಗೆ ಕೊಟ್ಟಿದ್ದೇನೆ, ಸುಲಭವಾಗಿ ಕೊಡ್ಲಿಕ್ಕೆ ಆಯ್ತು. ಏಕೆಂದ್ರೆ ಅದು ಸುಲಭವಾಗಿ ಕೊಡ್ಲಿಕ್ಕೆ ಬರುವುದಿಲ್ಲ.
ಇದಕ್ಕೆ ಪ್ರಭುಪಾದ ಹೇಳುವಂಥದ್ದು ಎಂಥದ್ದು ಬೇಕಿದ್ದು ಮಾಡ್ಬೋದು, ಇದು ಒಂದು ತುಂಬಾ ಕಷ್ಟ ಅಂತೆ. ನಮಗೆ ಲಾಸ್ಟ್ ತನಕ ಅದರ ಮೇಲೆ ಅಟ್ಯಾಚ್ಮೆಂಟ್ ಇರ್ತದೆ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ಎಂತ, ರೂಪ ಗೋಸ್ವಾಮಿಯ ಇದನ್ನು ಕೊಟ್ಟದ್ದು 50% ಭಗವಂತನ ಕೊಡ್ಬೇಕಂತೆ, 25% ಫ್ಯಾಮಿಲಿಗೆ, 25% ನಾವು ಕೂಡಿಡ್ಬೇಕು, ಅಂದ್ರೆ ಸೇವಿಂಗ್ಸ್ ಮಾಡಿ ಇಡ್ಬೇಕಂತ. ಈ ರೀತಿ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಗೆ ಎಂತಾಗ್ತದೆ, ಲಾಸ್ಟಿಗೆ ಆ ಸೇವಿಂಗ್ಸ್ ಕೂಡ ಎಂತಾಗುವಂಥದ್ದು, ಫ್ಯಾಮಿಲಿಗೆ ಅಂತ ಕೊಡುವುದು ಕೊಡಬೇಕು, ಸೇವಿಂಗ್ಸ್ ಕೂಡ ಅದರಲ್ಲಿ ನಮ್ಗೆ ಡಿಟ್ಯಾಚ್ ಆಗ್ಲಿಕ್ಕೆ ಆಗ್ತದಂತೆ. ಇಲ್ಲದೆ ಆಗುದಿಲ್ಲ, ಭಗವಂತನ ಕೊಡೋದೇ ಆಗುದಿಲ್ಲ. ಇದು ಫ್ಯಾಕ್ಟ್. ನೋಡಿ ಎಂತಂದ್ರೆ ಪ್ರಭುಪಾದ ಹೇಳುವುದನ್ನು ನಾನು ರಿಪೀಟ್ ಮಾಡುವಂಥದ್ದು, ನಂದೇನೂ ಇಲ್ಲ, ಬೇಜಾರು ಮಾಡಬೇಡಿ. ಹಾಗೆ ಸತ್ಯ ಕೈ, ಅದು ಸತ್ಯ 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 ಸತ್ಯ. ಪ್ರಭುಪಾದ ಹೇಳುವಂಥದ್ದು, the person may say that he is totally Krishna consciousness, but his real faith, ಅವನ ನಿಜವಾದ ನಂಬಿಕೆ ಎಲ್ಲಿ ಗೊತ್ತಾಗುವುದಂದ್ರೆ ಪ್ರಭುಪಾದ ಹೇಳುವಂಥದ್ದು, when he gives his money, that time you can understand how much faith he is having. He may say that ನಾನು ನಿಮ್ಗೆ ತುಂಬಾ ಫೇತ್, ಕೃಷ್ಣ ಪ್ರಜ್ಞೆ ನಮ್ಗೆ ಹಾಗೆ ದೊಡ್ಡ ದೊಡ್ಡ ಲೆಕ್ಚರ್ ಕೊಡ್ಬೋದಂತ. ಆದ್ರೆ ರಿಯಲ್ ಫೇತ್ ಯಾವಾಗ ಗೊತ್ತಾಗುವಂಥದ್ದು, when he gives his hard earned money. ಸುಲಭ ಇಲ್ಲ. ಹಾಗಾಗಿ ಕನ್ಕ್ಲೂಷನ್ ಎಂತ ಅಂದ್ರೆ, ಇದಕ್ಕೆ ಹೋಗುವ ಒಂದು ನಿಮಿಷ. ಆಧ್ಯಾತ್ಮಿಕ ಜೀವನ ವಿಜ್ಞಾನ ತಿಳಿದ ಮಹರ್ಷಿ ಒಬ್ಬನು ಸಂಧಿಸಬೇಕು. ಹಾಗಾಗಿ ಎಂತ ಅಂದ್ರೆ, ಆಧ್ಯಾತ್ಮಿಕ ವಿಜ್ಞಾನ ತಿಳಿದವ, ಈಗ ಪ್ರಭುಪಾದ್, ಈಗ ನಾನು ಕೂಡ ನನ್ನ ಎಕ್ಸಾಂಪಲ್ ಹೇಳ್ತೇನೆ. ನಾನು ನನ್ನ ಕಾಲೇಜ್ ಆದ ಕೂಡಲೇ ಪಾಶ್ಚಾತ್ಯ ದೇಶಕ್ಕೆ ನಾನು ಪ್ರಯತ್ನ ಮಾಡಿದೆ, ಆದರೆ ಆಗ್ಲಿಲ್ಲ ಹೋಗ್ಲಿಕ್ಕೆ. ಹಾಗೆ ಒಳ್ಳೆ ನನಗೆ ಉದ್ಯೋಗ ಇತ್ತು, ಒಳ್ಳೆ ಇನ್ಕಮ್ ಇತ್ತು. ಆದರೆ ಆಸ್ ಸೂನ್ ಆಸ್ ನಾನು ಟೆಂಪಲ್ಗೆ ಬಂದ ಮೇಲೆ ನನಗೆ ಹಣದ ಮೇಲೆ ಅಟ್ಯಾಚ್ಮೆಂಟ್ ಹೋಯಿತು, ಟೋಟಲಿ ಹೋಯಿತು. ಹಾಗಾಗಿ ಬೋನೋಫೈಡ್ ಆಚಾರ್ಯ ಎಂತ ಮಾಡುದು ಅಂದ್ರೆ, ಈ ವಿಲ್ ಟೇಕ್ ಅವೇ ಯುವರ್ ಅಟ್ಯಾಚ್ಮೆಂಟ್ ಟುವರ್ಡ್ಸ್ ಮನಿ. ಈ ವಿಲ್ ಟೇಕ್. ನಮಗೆ ತುಂಬಾ ಅಟ್ಯಾಚ್ಮೆಂಟ್ ಇರ್ತದೆ, ಹಣದ ಮೇಲಂತೂ ತುಂಬಾ ಅಟ್ಯಾಚ್ಮೆಂಟ್ ಇರ್ತದೆ, ಅದನ್ನು ತೆಗೆದು ಬಿಡ್ತಾನೆ. ಅಂದ್ರೆ ಬೋನೋಫೈಡ್ ಆಚಾರ್ಯ ಸುಲಭವಾಗಿ ತೆಗೆಯುವುದಿಲ್ಲ. ಈ ವಿಲ್ ಸಿ, ಭಗವಂತ ನೋಡಿ 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 ಆ ಅಟ್ಯಾಚ್ಮೆಂಟ್ ತೆಗೆದು ಬಿಡ್ತಾನೆ. ಆ ಅಟ್ಯಾಚ್ಮೆಂಟ್ ಹೋಗ್ಬೇಕು. ಹೋಗದಿದ್ರೆ ಭಕ್ತಿಯಲ್ಲಿ ನಮ್ಗೆ ಅಡ್ವಾನ್ಸ್ ಆಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೆನ್ ವಿ ವಿಲ್ ಬಿ ಡುಪ್ಲಿಸಿಟರ್ಸ್. ಡುಪ್ಲಿಸಿಟರ್ಸ್ ಅಂದ್ರೆ ಎಂತ? ಯಾರು ಹೇಳ್ತೀರಿ ಡುಪ್ಲಿಸಿಟರ್ಸ್ ಅಂದ್ರೆ ಎಂತ? ಹರೇ ಕೃಷ್ಣ, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಡುಪ್ಲಿಸಿಟರ್ ಅಂದ್ರೆ ಎಂತ? ಹೇಳುವುದೊಂದು ಮಾಡುವುದೊಂದು. ಕನ್ನಡದಲ್ಲಿ ಒಂದು ಪದ್ಯ ಉಂಟು, ಹೇಳುವುದು ಒಂದು ಮಾಡುವುದು ಇನ್ನೊಂದು. ಹಾಗಾಗಿ ಇದು ಡುಪ್ಲಿಸಿಟರ್. ಹಾಗಾಗಿ ಭಗವಂತ ಎಂತ ಮಾಡ್ತಾನೆ, ಅಟ್ಯಾಚ್ಮೆಂಟ್ ಅನ್ನು ತೆಗೆದು ಬಿಡ್ತಾನೆ. ಇಫ್ ಹಿ ವಾಂಟ್ಸ್ ಅಂದ್ರೆ ಭಗವಂತ ಮಾಡುವುದಲ್ಲ, ಭಗವಂತ ಮಾಡಿಸುವಂಥದ್ದು ಯಾರ ಹತ್ರ? ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಎಂತ ಮಾಡ್ತಾನೆ, ಇದನ್ನು ತೆಗೆದು ಬಿಡ್ತಾನೆ. ಹಾಗಾಗಿ ಹೆಚ್ಚಿನವರು ಹೇಳುವಂಥದ್ದು, ನಿಮ್ಮ ಸಂಸ್ಥೆಯಲ್ಲಿ ಎಲ್ಲ ಜಾಸ್ತಿ ಕಲ್ತವರೆಲ್ಲ ಇದ್ದಾರೆ, ಯಾಕೆ ಅವರಿಗೆ ಹಣದ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ? ಹೋಗ್ತದೆ. ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್ ತೆಗೆದು ಬಿಡ್ತಾನೆ ಅಟ್ಯಾಚ್ಮೆಂಟ್ ಅನ್ನು. ಏಕೆಂದ್ರೆ ಮಣಿ ಸ್ವೀಟರ್ ದನ್ ಹನಿ. ಹಣವನ್ನು ನಾವು ಹುಟ್ಟುವಾಗ ತರಲಿಲ್ಲ, ಹುಟ್ಟುವಾಗ ಬೆತ್ತಲೆ, ಸಾಯುವಾಗ ಕೂಡ ಬೆತ್ತಲೆ, ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಕೊಂಡೋಗುವಂಥದ್ದು ಎಂತ? ನಮ್ಮ ಕಾನ್ಶಿಯಸ್ನೆಸ್, ಪ್ರಜ್ಞೆ. ಹಾಗಾಗಿ ಸಾಯುವಾಗ ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಗಿದ್ರೆ ಮಾತ್ರ ನಮ್ಗೆ ಕೃಷ್ಣ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಈ ಗುರಿಯನ್ನು ಅಚೀವ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದೆ ಆಗುದಿಲ್ಲ. ನಮ್ಮ ಕಾನ್ಶಿಯಸ್ನೆಸ್ ಅಲ್ಲಿ ಇಂಥದ್ದೆಲ್ಲ ಹಣ, ಇನ್ನೊಂದು ಮತ್ತೊಂದು ಇದೆಲ್ಲ ಇದ್ರೆ ಆಗುವುದಿಲ್ಲ. ಅದರಿಂದ ನಾವು ಹೊರಗೆ ಬರಬೇಕು. ಇದನ್ನು ಹೇಗೆ ಹೊರಗೆ ಬರುವಂತ? ಒಮ್ಮೆಲೆ ಬರ್ಲಿಕ್ಕೆ ಆಗುದಿಲ್ಲ.
ಕ್ರಮೇಣ ಗ್ರಾಜುವಲಿ ಹಂತ ಹಂತವಾಗಿ ನಾವು ಅದರಿಂದ ಆಚೆ ಬರಬೇಕು. ಅಲ್ಟಿಮೇಟ್ ಅಂತಂದ್ರೆ ಹೊರಗೆ ಬರಬೇಕು. ಆದ್ರೆ ಮಾಮೂಲಿ ಜನರಿಗೆ ಬರ್ಲಿಕ್ಕೆ ಆಗುವುದಿಲ್ಲ. ಇದು ತುಂಬಾ ಕಷ್ಟ. ಇದು ತುಂಬಾ ಕಷ್ಟ, ತುಂಬಾ ಕಷ್ಟ. ಆದ್ರೆ ನಾವು ಪ್ರಯತ್ನ ಬಿಡಬಾರ್ದು. ಒಂದಲ್ಲ ಒಂದ್ ದಿವಸ ನಮ್ಗೆ ಬರ್ಲಿಕ್ಕೆ ಆಗ್ತದೆ. ಹಾಗೆ ನೋಡಿ, ಇಲ್ಲಿ ಆಧ್ಯಾತ್ಮಿಕ ಗುರು ತುಂಬಾ ಇಂಪಾರ್ಟೆಂಟ್. ಆಧ್ಯಾತ್ಮಿಕ ಜೀವನ ವಿಜ್ಞಾನ ತಿಳಿದ ಮಹರ್ಷಿಯೊಬ್ಬನನ್ನು ಸಂಧಿಸಿ ಅವನನ್ನು ಪ್ರಶ್ನಿಸಿದ. ಹಾಗಾಗಿ ನಾವು ಅಂತ ಒಂದು ಮಹರ್ಷಿ ಹತ್ರ ಹೋದ್ರೆ ಅವ ನಮ್ಮ ಅದನ್ನು ಟೈಟ್ ನಾಟ್ ಅನ್ನು ಕಟ್ ಮಾಡ್ತಾನೆ. ಅಟ್ಯಾಚ್ಮೆಂಟ್ ಟುವರ್ಡ್ಸ್ ಮನಿ ವಿಚ್ ಎವರ್ ಅದನ್ನು ಕಟ್ ಮಾಡಿ ಬಿಡ್ತಾರೆ. ವಿದುರನು ಮೈತ್ರೇಯರಿಂದ ಹೆಚ್ಚಿನದೇನನ್ನು ಕೇಳಿ ತಿಳಿದನು ಎಂದು ಶೌನಕ ಋಷಿಗಳು ಕೇಳಿದರು. ಎಸ್, ಈಗ ನಾವು ಭಾವಾರ್ಥ ನೋಡುವ. ಬ್ಯೂಟಿಫುಲ್ ಭಾವಾರ್ಥ. ಇಲ್ಲಿ ವಿರಾಜಸ್ತೀರ್ಥ ಸೇವೆ ಎಂಬ ಮಾತುಗಳು ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ಎಲ್ಲ ಕಲ್ಮಶಗಳನ್ನು ಸಂಪೂರ್ಣವಾಗಿ ಶುದ್ಧನಾದ ವಿದುರನಿಗೆ ಅನ್ವಯವಾಗುತ್ತದೆ. ಎಲ್ಲ ಪುಣ್ಯಗಳನ್ನು ಸಂಚರಿಸಿದನಂತೆ. ಈಗ ಪ್ಯೂರ್ ಡ್ಯೂಟೀಸ್ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಂತ ಇಲ್ಲ. ಈ ಯುಧಿಷ್ಠಿರ ಮಹಾರಾಜ್ ಹೇಳುವಂಥದ್ದು ಯಾರಿಗೆ? ವಿದುರನಿಗೆ. ವಿದುರ ಯುಧಿಷ್ಠಿರ ಮಹಾರಾಜ್ ಹೇಳ್ತಾನೆ, ಎಲ್ಲಿ ಹೋಗಿದ್ಯಾ ಅಂತ. ತೀರ್ಥಕ್ಷೇತ್ರಕ್ಕೆ. ಅದಕ್ಕೆ ತೀರ್ಥಂ ಕುರುವಂತೆ ತೀರ್ಥಾನಿ. ಶುದ್ಧ ಭಕ್ತರು ಯಾವ ಜಾಗದಲ್ಲಿ ಅದು ತೀರ್ಥ, ಯಾವ ಜಾಗದಲ್ಲಿದ್ದಾರೆ ಅದು ತೀರ್ಥ. ಭಾರತದಲ್ಲಿ 100 ಪುಣ್ಯಕ್ಷೇತ್ರಗಳು. ಅವುಗಳಲ್ಲಿ ಪ್ರಯಾಗ, ಹರಿದ್ವಾರ, ವೃಂದಾವನ ಮತ್ತು ರಾಮೇಶ್ವರ. ಎಸ್, ನಾನು ಎಲ್ಲದಕ್ಕೂ ಹೋಗಿದ್ದೇನೆ. ಪ್ರಯಾಗ ಹೋಗಿದ್ದೇನೆ, ಹರಿದ್ವಾರ ಹೋಗಿದ್ದೇನೆ, ವೃಂದಾವನ, ರಾಮೇಶ್ವರ. ಓಕೆ, ಪರಿಗಣಿತವಾಗಿವೆ. ರಾಜಕಾರಣ ಮತ್ತು ರಾಜತಂತ್ರಗಳಿಂದ ತುಂಬಿದ ತನ್ನ ಮನೆಯನ್ನು ಬಿಟ್ಟ ಮೇಲೆ ಯಾವ ಸ್ಥಳವನ್ನು ಪ್ರವೇಶಿಸಿದರೆ ವ್ಯಕ್ತಿಯು ತನ್ನಷ್ಟಕ್ಕೆ ಪರಿಶುದ್ಧನಾಗಿ ಬಿಡುತ್ತಾನೋ ಅಂತ ಪವಿತ್ರ ಸ್ಥಳಗಳಲ್ಲಿ ಸಂಚರಿಸಿ ಶುದ್ಧನಾಗುವ ವಿದುರನ್ನು ಬಯಸಿದಾನೆ. ನೋಡಿ, ಈ ಜಾಗಕ್ಕೆ ಹೋಗುವುದು ಯಾಕೆಂದ್ರೆ ಶುದ್ಧ ಆಗ್ಲಿಕ್ಕೆ. ಅದು ನಾವೆಂತ ಮಾಡುವಂಥದ್ದು? ಶುದ್ಧ ಆಗುವುದಲ್ಲ. ನಾವು ಅಲ್ಲಿ ಹೋಗಿ ಕೂಡ ನಮ್ಗೆ ಇಲ್ಲಿದೆ ವಿಚಾರ ಇರ್ತದೆ. ನಿಮ್ಗೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಈ ಎಕ್ಸಾಂಪಲ್ ಎಂತಂದ್ರೆ 2014 ನಾನು ವೃಂದಾವನ ಯಾತ್ರೆ ಮಾಡಿದ್ದೆ. ನನಗೆ ಇನ್ಚಾರ್ಜ್ ಪ್ರೆಸಿಡೆಂಟ್ ಕೊಟ್ಟಿದ್ರು. ಹಾಗೆ ಯಾತ್ರೆ ನಾನು ಕಂಡಕ್ಟ್ ಮಾಡಿ ಒಂದು 70 ಜನ ಬಂದಿದ್ರು. ಹಾಗೆ ಯಾತ್ರೆಯಲ್ಲಿ ಎಂತ ಆಯ್ತಂದ್ರೆ, ಒಬ್ರು ಆಲ್ಮೋಸ್ಟ್ ಒಂದು 40 ಮಂದಿ ನಮ್ಮ ಈ ಚಾಂಟಿಂಗ್ ಎಲ್ಲ ಮಾಡುವವರು, 30 ಮಂದಿ ಅವರ ಪರಿಚಯದವರೇ ತಂದಿದ್ದಾರೆ. ಅದ್ರಲ್ಲಿ ಒಬ್ಬರು ಬಂದಿದ್ದು ಪ್ರಾಯದವರು. ಈ ವಾಸ್ 68, ಅದೇ 65+ ಎಂತ ಏಜ್ ಆಗಿದೆ. ಹಾಗಾಗಿ ಆ ಜನ ಬೆಳಿಗ್ಗೆ ಶುರು ಮಾಡಿದ್ದಾರೆ ಫೋನ್ ಮಾಡುವಂಥದ್ದು. ಯಾರಿಗೆ? ಹೆಂಡತಿಗೆ, ಮಗಳಿಗೆ ಮತ್ತೆ ಮೊಮ್ಮಗನಿಗೆ. ಮೊಮ್ಮಗನ ತುಂಬಾ ಇಷ್ಟ ಅಂತೆ. ಹಾಗೆ ಬೆಳಿಗ್ಗೆ ಶುರು ಮಾಡುವಂಥದ್ದು. ಫಸ್ಟಿಗೆ ಎದ್ದಿಯಾ, ತಿಂಡಿ ಆಯ್ತಾ, ಮಗುದು ಸ್ನಾನ ಆಯ್ತಾ, ಮಗು ಬ್ರಷ್ ಮಾಡಿದ್ನ, ಮಗು ತಿಂಡಿ ಆಯ್ತಾ. ಮತ್ತೆ ದಿವಸಕ್ಕೆ ಒಂದು ಬಸ್ಸಲ್ಲಿ ಇರ್ತಾರೆ ನಾವು. ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ 6:30 ಒಂದು 3 ಗಂಟೆ ತನಕ ಬಸ್ಸಲ್ಲಿ ಕಂಟಿನ್ಯೂಸ್ ಫೋನ್ ಇದೆ. ಪುಟ್ಟ ಹೇಗಿದ್ದಾನೆ, ಅವ ಹೇಗಿದ್ದಾನೆ. ವೃಂದಾವನಕ್ಕೆ ಬಂದಿದೆ 5 ದಿವಸಕ್ಕೆ. 5 ದಿವಸ ಎಲ್ಲ ಮನೆಯದೇ ಪ್ರಜ್ಞೆ. ಯಾಕೆ ಬರುವಂಥದ್ದು? ಹಾಗೆ ಬಂದು ಪ್ರಯೋಜನ ಇಲ್ಲ ಅಂತೆ. ವೃಂದಾವನ ಅವರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಅವರ ಕಾನ್ಶಿಯಸ್ನಲ್ಲಿ ಅದೇ ಮನೆ ಉಂಟು. ಗಡಿ ಫೋನ್ ಮಾಡುವಂಥದ್ದು. ಲಾಸ್ಟಿಗೆ ಯಾತ್ರೆ ಆದ್ಮೇಲೆ ನಾನು ಹೇಳಿದೆ, ಪ್ರಭುಜಿ ನಿಮ್ಗೆ ಏನು ಪ್ರಯೋಜನ ಸಿಗುವುದಿಲ್ಲ ಯಾತ್ರೆ. ಯಾಕೆ ನಿಮ್ಮ ತಲೆ ಫುಲ್ಲು ನಿಮ್ಮ ಮನೇಲೇ ಇತ್ತು. ಮನೇಲಿ ಎಂತ ಆಯ್ತು? ಅವ ಎದ್ನ, ಅವ ಸ್ಕೂಲಿಗೆ ಹೋದ್ನ, ಸ್ಕೂಲಿಂದ ಬಂದ್ನ, ಹೋಗ್ತಾನೆ ಬರ್ತಾನೆ. ಮನೆಯಲ್ಲಿ ಇಬ್ಬರಿದ್ದಾರೆ, ಮಗಳಿದ್ದಾಳೆ, ಹೆಂಡತಿ ಇದ್ದಾಳೆ, ಅವ್ರು ನೋಡ್ಕೊಳ್ತಾರೆ. ಯಾಕೆ ಟೆನ್ಷನ್ ಅಷ್ಟು? 5 ದಿವಸದಲ್ಲಿ ಎಂತ ಭೂಮಿ ಅಡಿ ಮೇಲೆ ಆಗುವುದಿಲ್ಲ, ಮೇಲೆ ಕೆಳಗೆ ಆಗುವುದಿಲ್ಲ. ಅದು ಜನರು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಬಿಡ್ಲಿಕ್ಕೆ ಕಷ್ಟ. ಮತ್ತೆ ನಮಗೆ ನಿಜವಾದ ಬೃಂದಾವನ ನೋಡ್ಲಿಕ್ಕೆ ಆಗ್ತದೆ. ಈಗ ನಾವೆಲ್ಲ ಯಾತ್ರೆಗೆ ಹೋಗ್ತೇವೆ. ಯಾತ್ರೆ ಹೋಗುವಾಗ ನಾವು ಕೂಡ ಇದೆ ಸೇ. ಹಾಗಾಗಿ ಯು ಕ್ಯಾನ್ ಸಿ ವೃಂದಾವನ ಇನ್ ದಿ ಪ್ಯೂರಿಫೈಡ್ ಕಾನ್ಶಿಯಸ್ನೆಸ್. ಶುದ್ಧವಾದ ಪ್ರಜ್ಞೆಯಿಂದ ಯು ಕ್ಯಾನ್ ಸಿ ಕೃಷ್ಣ, ಸಿ ವೃಂದಾವನ. ಈಗ ಕೂಡ ನಿತ್ಯ ಲೀಲ ಆಗ್ತಾ ಉಂಟು ವೃಂದಾವನದಲ್ಲಿ. ಬಟ್ ವಿ ಕ್ಯಾನಾಟ್ ಸಿ. ಯಾಕೆಂದ್ರೆ ನಮ್ಮ ಪ್ರಜ್ಞೆಯಲ್ಲಿ ಇದೇ ಉಂಟು. ನಾನು ನನ್ನದು, ನಾನು ಅದು ತುಂಬಿ ಹೋಗಿದೆ. ಎಲ್ಲಿ ನಮಗೆ ನೋಡ್ಲಿಕ್ಕೆ ಆಗ್ತದೆ? ಇದೊಂದು ಲೈವ್ ಎಕ್ಸಾಂಪಲ್. ಎಸ್, ಹಾಗೆ
ಪ್ರವೇಶಿಸಿದರೆ ವ್ಯಕ್ತಿಯು ತನ್ನಷ್ಟು ಪರಿಶುದ್ಧ ಬಿಡುತ್ತಾನೆ ಅಂತ ಪವಿತ್ರ ಸ್ಥಳ ಸಂಚರಿಸಿ ಶುದ್ಧನಾಗುವುದನ್ನು ಬಯಸಿದನು. ಹಾಗೆ ಹೋಗುವಂಥದ್ದು. ವೃಂದಾವನದ ವಿಷಯದಲ್ಲಂತೂ ಇದು ಸತ್ಯವಾಗಿದೆ. ಅಲ್ಲಿ ಯಾರೇ ಹೋಗ್ಲಿ ಅವನು ಪಾಪಾತ್ಮನಾಗಿದ್ದರೂ ಕೂಡ ಕೂಡಲೇ ಅಲ್ಲಿ ಆಧ್ಯಾತ್ಮಿಕ ಪರಿಸರದ ಸಂಪರ್ಕ ಬರುತ್ತಾನೆ. ಅಂದ್ರೆ ವೃಂದಾವನದಲ್ಲಿ ತುಂಬಾ ಪವರ್ ಉಂಟು. ನಂದು ಕೂಡ ಪರ್ಸನಲ್ ರಿಯಲೈಸೇಷನ್ ಎಕ್ಸ್ಪೀರಿಯನ್ಸ್. ಆ ಪ್ಲೇಸ್ ಮಾಮೂಲಿ ಪ್ಲೇಸ್ ಅಲ್ಲ, ನಾಟ್ ಎಟ್ ಆಲ್. ಇಮಿಡಿಯೇಟ್ ವೈಬ್ರೇಷನ್ ಬರ್ತದೆ. ಯಾಕೆಂದ್ರೆ ಕೃಷ್ಣ ಅಲ್ಲಿ ನಡೆದ ಜಾಗ, ಈಗ ಕೂಡ ಕೃಷ್ಣ ನಡೀತಾ ಇದ್ದಾನೆ, ಬಟ್ ವಿ ಕ್ಯಾನಾಟ್ ಸಿ. ಪ್ರಭು ಇರುವಂತದ್ದು. ನಾನು ಈಗ ಪ್ರಭು ಅಮೆರಿಕದಲ್ಲಿರುವಾಗ ಐ ಆಮ್ ಸ್ಟೇಯಿಂಗ್ ಇನ್ ಅಮೆರಿಕಾ, ಬಟ್ ಮೈ ಹಾರ್ಟ್ ಈಸ್ ಆಂಕರಿಂಗ್ ಆಫ್ಟರ್ ಇನ್ ಬೃಂದಾವನ್. ಅಂದ್ರೆ ನಾನು ಅಮೆರಿಕದಲ್ಲಿ ಇದ್ರೂ ಕೂಡ ನನ್ನ ಹೃದಯ ಬೃಂದಾವನದಲ್ಲಿ ಉಂಟು. ಬಿಕಾಸ್ ಪ್ಯೂರ್ ಡಿವೋಟೀಸ್ ದೇ ಕ್ಯಾರಿಂಗ್ ಬೃಂದಾವನ ಇನ್ ದೇರ್ ಹಾರ್ಟ್. ಹೃದಯದಲ್ಲಿ ಬೃಂದಾವನವನ್ನು ಕೊಂಡೋಗ್ತಾ ಇದ್ದಾರೆ. ಹಾಗಾಗಿ ನಾವು ಅವರಲ್ಲಿ ನಾವು ಶರಣಾಗತರಾಗಬೇಕು. ಯಾರು ವೃಂದಾವನವನ್ನು ಹೃದಯದಲ್ಲಿ ಕೊಂಡೋಗ್ತಾ ಇದ್ದಾರೆ ಅವರಿಗೆ ನಾವು ಶರಣರಾಗಬೇಕು. ಆದ್ರೆ ನಾವು ನನಗೆ ನಾಡಿದ್ದು ಒಂದು ಯಾತ್ರೆ ಉಂಟಲ್ಲ ವೃಂದಾವನಕ್ಕೆ, ಓಕೆ ನಾವೊಂದು 6-8 ಮಂದಿ ಬರ್ತೇವೆ, ಟ್ರೈನಲ್ಲಿ ಸ್ಟಾರ್ಟ್ ಆಗ್ತದೆ ಆ ತಿನ್ಲಿಕ್ಕೆ ಅಂತ. ನಮ್ದು ಪ್ರಜ್ಞೆ ಈಟಿಂಗ್ ಕಾನ್ಶಿಯಸ್ನೆಸ್ ಸ್ವಲ್ಪ ಅಲ್ಲಿ 1 ಗಂಟೆಗೆ ಪ್ರಸಾದ ಬರುವಲ್ಲಿ ಟ್ರೈನಲ್ಲಿ 1:15 ಬಂದ್ರೆ ನಾವು ಅಲ್ಲೋಲ ಕಲ್ಲೋಲ ಆಗ್ತೇವೆ. ನಮ್ಮ ಇದರಲ್ಲಿ ಇದ್ದದ್ದು ಎಲ್ಲ ಬಿಸ್ಕಿಟ್ ಅದು ಇದೆಲ್ಲ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಯಾಕಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಈಗ ಫುಡ್ ಕಾನ್ಶಿಯಸ್ನೆಸ್, ನಮಗೆ ಕಂಟ್ರೋಲೇ ಇಲ್ಲ. ಪ್ರಾಣಿಗಳಾಗಿ ನಮಗೆ ತಿನ್ನುವುದಲ್ಲೇ ಆಸಕ್ತಿ. ಈಗ ಪ್ರಾಣಿಗಳಿಗೆ ಓಕೆ ತಿನ್ನುವುದಲ್ಲೇ ಆಸಕ್ತಿ, ಆದ್ರೆ ಮನುಷ್ಯನಿಗೆ ತಿನ್ಬೇಕು ಎಷ್ಟು ಬೇಕು ಅಷ್ಟೇ. ಆದ್ರೆ ಅವನ ಪ್ರಜ್ಞೆ ಎಲ್ಲಿರ್ಬೇಕಂದ್ರೆ ನೋಡಿ, ನಿನ್ನೆದು ನಾನೊಂದು ವಿಷಯ ಹೇಳ್ತೇನೆ. ಎಸ್, ನಿನ್ನೆದು ಪ್ರಾಕ್ಟಿಕಲ್ ಎಕ್ಸಾಂಪಲ್. ನಿನ್ನೆ ನಾನು ಕೇರಳಕ್ಕೆ ಹೋಗಿದ್ದೆ. ಒಂದು ಪ್ರಭುಜಿದು ತಂದೆಯನ್ನು ಕೂಡ ಕರ್ಕೊಂಡು ಹೋಗಿದ್ದೆ ನಂದು ಚೆಕಪ್ಗೆ. ನನಗೀಗ ಜನ್ಮಾಷ್ಟಮಿ ಆದ ಮೇಲೆ ಸ್ವಲ್ಪ ನೋವು ಬಂದಿತ್ತು. ಹಾಗೆ ಹೋಗುವಾಗ ಚಾಂಟಿಂಗ್ ಮಾಡಿದೆ ಟ್ರೈನಲ್ಲಿ. ಮತ್ತೆ ಅಲ್ಲಿಂದ ಹೋಗುವಾಗ ಇಲ್ಲಿ ಪ್ರಸಾದ ತಗೊಂಡು ಹೋದದ್ದು. ಅಂದ್ರೆ ಪ್ರಸಾದ ಅಂದ್ರೆ ಗ್ರೌಂಡ್ ನೆಟ್ ಮತ್ತೆ ಫ್ರೂಟ್ಸ್ ಅಂತ ತಗೊಂಡು ಹೋದದ್ದು. ಮತ್ತೆ ಅವರು ಸ್ವಲ್ಪ ಪಾರ್ಸೆಲ್ ಪ್ಯಾಕೆಟ್ ಮಾಡಿದ್ರು ಅವರಿಗೆ, ನನಗೆ ಬೇಡ ಅಂತ ಹೇಳಿದೆ. ಹಾಗಾಗಿ ಗ್ರೌಂಡ್ ನಟ್ ಮತ್ತೆ ಇನ್ನೊಂದು ಐಟಮ್ ಮತ್ತೆ ಬನಾನಾ ಇದನ್ನು ಕೊಂಡೋಗಿದೆ. ಹಾಗೆ ಟ್ರೈನ್ ಬಂತು ರಾತ್ರಿ 8:15 8:08 ಆಗ ನಾನು ಟ್ರೈನಲ್ಲಿ ಕೂತ್ಕೊಂಡ ಕೂಡಲೇ ಕ್ಲಾಸ್ ಮಾಡಿದ ಮತ್ತೆ ನೆಟ್ವರ್ಕ್ ಇರಲಿಲ್ಲ, ಕ್ಲಾಸ್ ಕಟ್ ಮಾಡಿದ ಮೇಲೆ ಅವರು ಹೇಳಿದ ನನಗೆ ಹಸುವಾಗ್ತದೆ. ಅವರು ಸೀನಿಯರ್ ಸಿಟಿಸನ್, ಹಾಗೆ ತಿನ್ನಿ ಅಂತ ಹೇಳಿದ್ರು. ತಿನ್ನುವಾಗ ಎಂತಾಯ್ತು ಅಂದ್ರೆ ಬಾಳೆಹಣ್ಣು ಇತ್ತು, ಒಂದು 15 ಬಾಳೆಹಣ್ಣು ಇತ್ತು. ನಾನು ಎಂತ ಮಾಡಿದೆ ಅಂದ್ರೆ ಅಲ್ಲಿ ಒಂದು 10 ಜನ ಇದ್ರು, ನಾನು ಕೂತ್ಕೊಂಡ ಅಲ್ಲಿ ಎಲ್ಲರಿಗೂ ಒಂದೊಂದು ಕೊಟ್ಟೆ. ಫಸ್ಟ್ ಬೇಡ ಅಂತ ಹೇಳಿದ್ರು, ಅದ್ರಲ್ಲಿ ಹೆಚ್ಚಿನವರು ಮುಸ್ಲಿಮ್ಸ್. ಕೊಟ್ಟೆ ಮತ್ತೆ ತಗೊಂಡ್ರು. ಅಂದ್ರೆ ನಮ್ದು ಗೋಲ್ ಎಂತಂದ್ರೆ ಒಬ್ಬನೇ ತಿನ್ನುವುದಲ್ಲ, ಎಲ್ಲರಿಗೂ ಹಂಚಿ ತಿನ್ನುವಂಥದ್ದು. ಅದನ್ನು ಅವರ 3 ತಗೊಳ್ಳಿಕ್ಕೆ ನಾನು 2 ತಗೊಂಡೆ ಬಾಳೆಹಣ್ಣು. ಮತ್ತೆ ಹೇಗೆ ಅಂದ್ರೆ ನಾನು ಆಕ್ಚುಲಿ ರಾತ್ರಿ ಸ್ವಲ್ಪ ಚಾಂಟಿಂಗ್ ಮಾಡುವಂತ ಇತ್ತು, 1-2 ಗಂಟೆ ದಾರಿ ಬರುವಾಗ. ಆದ್ರೆ ನಾನು ಕ್ಲಾಸ್ ಮಾಡ್ತಾ ಇರುವಾಗ ಒಬ್ಬರು ನನ್ನ ಹತ್ರ ಬಂದು ಮತ್ತೆ ಕ್ಲಾಸ್ ಸ್ಟಾಪ್ ಆದ ಮೇಲೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದ್ದವರಿಗೆಲ್ಲರಿಗೂ ಗೊತ್ತುಂಟಲ್ಲಿ ಕನ್ನಡ. ನೋಡುವಾಗ ಅವರು ಮುಸ್ಲಿಮ್ಸ್. ಪ್ರಭುಪಾದ ಹೇಳಿದ್ದಾರೆ, ಒಮ್ಮೆ ಪ್ರಭುಪಾದ ಹೇಳುವಂಥದ್ದು ಗುರು ಮಹಾರಾಜಿಗೆ ಪ್ರಭುಪಾದ ಡಿಸೈಬಲ್ ಯಾರಿಗೆ ಟ್ರೈನಲ್ಲಿ ಹೋಗುವಾಗ ಈ ವಾಸ್ ಚಾಂಟಿಂಗ್. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಯು ಹ್ಯಾವ್ ಫಿನಿಶ್ 16 ರೌಂಡ್, ದೆನ್ ಯು ಸ್ಟಾಪ್ ಚಾಂಟಿಂಗ್, ಯು ಪ್ರೀಚ್. ಪ್ರೀಚಿಂಗ್ ಈಸ್ ಇಂಪಾರ್ಟೆಂಟ್ ಅಂತ ಪ್ರಭುಪಾದ ಹೇಳುವಂಥದ್ದು. ಹಾಗೆ ನಾನು ಕೂಡ ಚಾಂಟಿಂಗ್ ಆದ್ರೆ ನಾನು ಚಾಂಟಿಂಗ್ ಬಿಟ್ಸ್ ಅಲ್ಲಿಗೆ ಬದಿಗಿಟ್ಟೆ. ಯಾಕೆಂದ್ರೆ ಅವ್ರು ಕೇಳಲಿಕ್ಕೆ ಅವರಾಗಿ ಕೇಳಲಿಕ್ಕೆ ಮತ್ತೆ ನಾನು ಪ್ರೀಚ್ ಮಾಡಿದೆ. ಪ್ರೀಚ್ ಮಾಡಿ ಈಗ ಜನರಲ್ ಆಗಿ ಎಲ್ಲರೂ ಇದ್ದವರು 6 ಜನ ಮುಸ್ಲಿಮ್ಸ್. ಆದರೆ ದೇ ವರ್ ರಿಸೀವಿಂಗ್
ನಿಮ್ಗೆ ನಂಬ್ಲಿಕ್ಕಿಲ್ಲ, 8:30 ಸ್ಟಾರ್ಟ್ ಮಾಡಿದವ 10:00 ರೀಚ್ ಆದ, 10:30 2 ಗಂಟೆ ಪ್ರೀಚ್ ಮಾಡಿದೆ, 2 ಗಂಟೆ ಪ್ರೀಚ್ ಮಾಡಿದೆ. ಹಾಗಾಗಿ ಲಾಸ್ಟ್ಗೆ ಅವ್ರು ಹೇಳಿದ್ರು ಎಂತಂದ್ರೆ, ನಿಮ್ಮನ್ನು ಕೂಡ ಹಿಂದೂಸ್ ಕ್ಯಾಟಗರಿಗೆ ನಾವು ಹಾಕಿದೆ, ಯಾಕಂದ್ರೆ ಎಲ್ಲ ನಾಮ ಹಾಕಿ ಹೀಗೆ ಮಾಡ್ತಾರೆ, ಆದ್ರೆ ನಿಮ್ಗೆ ತುಂಬಾ ಗೊತ್ತುಂಟು ಅಂತ ಹೇಳಿ. ಅವರಿಗೆ ಗೊತ್ತಿಲ್ಲ, ಒಟ್ಟು ದ್ವೇಷಿಸ್ತಾರೆ. ನಾಳೆ ನಮ್ದು ರಿಲಿಜನ್ ದ್ವೇಷ ಮಾಡುದಲ್ಲ, ಪ್ರಭುಪಾದರು ಯು ಸ್ಟಾರ್ಟ್ ಲವಿಂಗ್, ಪ್ರೀತಿ ಮಾಡುವಂಥದ್ದು ಕಲಿಸುವಂಥದ್ದು. ಈ ಕೃಷ್ಣ ಪ್ರಜ್ಞಾ ಆಂದೋಲನ ದ್ವೇಷ ಮಾಡುವುದಲ್ಲ, ದ್ವೇಷ ಮಾಡುವುದು ಕಲಿಸುವುದು ಅಂತಲ್ಲ. ಇಲ್ಲಿ ಹೇಗೆ ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥದ್ದು. ಅದಕ್ಕೆ ನಾನು ಹಂಚಿದ್ದು ಎಲ್ಲರಿಗೂ ಒಂದೊಂದು ಬನಾನ. ಮತ್ತೆ ಸ್ಟಾರ್ಟಿಂಗ್ ಅವರು ಇನ್ಕ್ವಿಸಿಟಿವ್ ಇದ್ರು, ಕೇಳ್ತಾ ಇದ್ರು, ತುಂಬಾ ಮಾತಾಡಿದ ತುಂಬಾ. ಎಸ್, ಈಗ ನಾವು ಅಲ್ಲಿ ಟಾಪಿಕ್ಗೆ ಹೋಗುವ. ಓಕೆ, ಹಾಗೆ ಆ ವೃಂದಾವನಕ್ಕೆ ಹೋದ್ರೆ ಯಾರು ಕೂಡ ಇಮಿಡಿಯೇಟ್ ಆಗಿ ಎಂತಾಗ್ತದೆ, ಆ ವೃಂದಾವನದ ವೈಬ್ರೇಷನ್ ಅದು ಇಮಿಡಿಯೇಟ್ ಅವನಿಗೆ ಒಮ್ಮೆ ಎಂತ ಮಾಡ್ತದೆ. ಯಾಕಂದ್ರೆ ಕೆಲವೊಮ್ಮೆ ಆ ಬ್ರೀಸ್, ಜಸ್ಟ್ ಬ್ರೀಸ್ ನಮ್ಮ ಎದುರು ಪಾಸ್ ಆದ್ರೆ ನಮ್ಗೆ ರಿಫ್ರೆಶ್ ಆಗ್ತದೆ, ಅದೇ ರೀತಿ ಆಗ್ತದೆ. ವೃಂದಾವನ ತುಂಬಾ ಪವರ್ಫುಲ್. ಯಾಕಂದ್ರೆ ಕೃಷ್ಣ ನಡೆದಂತ ಜಾಗ ಈಗ ಕೂಡ ನಡೀತಾ ಇದ್ದಾನೆ, ಆದ್ರೆ ನಮ್ಗೆ ಕಾಣೋದಿಲ್ಲ, ಇನ್ವಿಸಿಬಲ್ ಫಾರ್ಮ್. ನಮ್ಮ ಕಣ್ಣಲ್ಲಿ ಪ್ರೇಮ ಇದ್ರೆ ವಿ ಕ್ಯಾನ್ ಸಿ ಕೃಷ್ಣ ಈಗ ಕೂಡ ನಡೀತಾ ಇದ್ದಾನೆ ವೃಂದಾವನದಲ್ಲಿ. ಅಲ್ಲಿಗೆ ಯಾರೇ ಹೋಗಲಿ ಅವನು ಪಾಪಾತ್ಮನಾಗಿದ್ದರೂ ಕೂಡ ಕೂಡಲೇ ಅಲ್ಲಿ ಆಧ್ಯಾತ್ಮಿಕ ಪರಿಸರದ ಸಂಪರ್ಕ ಬರುತ್ತಾನೆ. ಹಾಗೆ ಇದ್ದಕ್ಕಿದ್ದಂತೆ ಕೃಷ್ಣ ಮತ್ತು ರಾಧೆಯರ ಹೆಸರುಗಳನ್ನು ಜಪಿಸಲು ತೊಡಗುತ್ತಾನೆ. ಅವಳು ಆಟೋಮೆಟಿಕ್ ಬರ್ತದಂತೆ. ಹಾಗೆ ಇದ್ದಕ್ಕಿಂತ ಕೃಷ್ಣ ಮತ್ತು ರಾಧೆಯರ ಹೆಸರುಗಳನ್ನು ಜಪಿಸಲು ತೊಡಗುತ್ತಾನೆ. ಅದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಮತ್ತು ನಮಗೆ ಅದರ ಅನುಭವ ಆಗಿದೆ. ಪ್ರಭುಪಾದ ನೋಡಿ ಇದನ್ನು ನೋಡಿದ್ದಾರೆ. ಕ್ರಿಯಾಶೀಲ ಬದುಕಿನಿಂದ ನಿವೃತ್ತಿ ಹೊಂದಿದ ವಾನಪ್ರಸ್ಥ ಆಶ್ರಮವನ್ನು ನಿವೃತ್ತಿ ಸ್ವೀಕರಿಸಿದ ಮೇಲೆ ಒಬ್ಬನು ಪುಣ್ಯಕ್ಷೇತ್ರಗಳನ್ನೆಲ್ಲ ಸಂಚರಿಸಿ ಪರಿಶುದ್ಧನಾಗಬೇಕೆಂದು ಶಾಸ್ತ್ರಗಳು ಸಲಹೆ ಮಾಡಿದೆ. ಎಸ್ ನೋಡಿ, ಹೇಗಂದ್ರೆ ವಾನಪ್ರಸ್ಥ ಅಂದ್ರೆ ಆಫ್ಟರ್ 50 ನಮ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಬಿಡ್ಬೇಕಂತೆ, ಬಿಡ್ಬೇಕು. ಅದು ಜವಾಬ್ದಾರಿ ಉಂಟು, ಇದು ಎಲ್ಲ ಬಿಟ್ಟು ಟೋಟಲಿ ಭಗವಂತನಲ್ಲಿ ಫಿಕ್ಸ್ ಆಗ್ಬೇಕಂತೆ. ಪ್ರಭುಪಾದ ಹೇಳುವಂಥದ್ದು, ನಾನು ಹೇಳುವುದಲ್ಲ. ಆದ್ರೆ ನಾವು ಈಗ ಕೂಡ ನನಗೆ ಅದು ಜವಾಬ್ದಾರಿ ಇದು ಜವಾಬ್ದಾರಿ. ಸರ್, 50 ಆದ್ಮೇಲೆ ಜವಾಬ್ದಾರಿ ಸ್ಟಾಪ್. ಅಂದ್ರೆ 25 ತನಕ ಬ್ರಹ್ಮಚಾರಿ, ಮತ್ತೆ 50 ತನಕ ಗೃಹಸ್ಥ. 50 ಆದ್ಮೇಲೆ ಕೂಡಲೇ ಜವಾಬ್ದಾರಿ ಸ್ಟಾಪ್. ಮತ್ತೆ ಒಂದೇ ಜವಾಬ್ದಾರಿ, ಭಗವಂತನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು, ಬೇರೆ ಯಾವ ಜವಾಬ್ದಾರಿ ಇಲ್ಲ. ಆದ್ರೆ ಈಗ ಕೂಡ ನಾವು ಅದು ನನಗೆ ಹೇಗೆ ಬಿಡ್ಲಿಕ್ಕೆ ಆಗ್ತದೆ, ಅದು ನಾನು ಮಾಡ್ಲೇಬೇಕಲ್ಲ. ಈಗ ಹೇಗೆ ಅಂದ್ರೆ, ನನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಇದು ನಾನು ಕಾಲೇಜಲ್ಲಿ ಇರುವಾಗ ನನಗೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿತ್ತು. ಮೇಜರ್ ಆಕ್ಸಿಡೆಂಟ್ ಅಂದ್ರೆ ನನ್ನ ಕೈ ಇದು ಕಟ್ಟಾಗಿತ್ತು, ಕಾಲು ಕಟ್ಟಾಗಿತ್ತು, ಇಲ್ಲೆಲ್ಲ ಪೆಟ್ಟಾಗಿತ್ತು. ICU ಎಲ್ಲ ಇದೆ ನಾನು, ಅಂದ್ರೆ ಸಾಯುವ ಬದುಕಿತ್ತು. ಹಾಗೆ ತುಂಬಾ ಮಂದಿ, ಆಗ ನಾನು ಕಾಲೇಜಲ್ಲಿ ಇರುವಾಗ ನಾನು ಕಾಲೇಜಲ್ಲಿ ಎಲೆಕ್ಷನ್ ಅಲ್ಲಿ ನಿಂತಿದ್ದೆ. ಹಾಗಾಗಿ ತುಂಬಾ ಮಂದಿ ಎಲ್ಲ ಬಂದಿದ್ದಾರೆ ಹಾಸ್ಪಿಟಲ್ಗೆ ನೋಡ್ಲಿಕ್ಕೆ. ಹಾಗೆ ಅದಾದ್ಮೇಲೆ ನನಗೆ ಕೃಷ್ಣ ಪ್ರಜ್ಞೆ ಬರುವಾಗ ಜನರೆಲ್ಲ ಹೇಗಂದ್ರೆ ಹೇಳುವಂಥದ್ದು, ನೀನು ಈಗ ಭಗವಂತನ ಸೇವೆ ಮಾಡಿದ್ಯಲ್ಲ ಎಲ್ಲ ಬಿಟ್ಟು, ತಂದೆ ತಾಯಿಗೆ ಯಾರಿದ್ದಾರೆ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ಹೆಚ್ಚಿನವ್ರು ಕೇಳ್ತಾರೆ. ಯಾಕೆ ನಾನು ಮಂಗಳೂರಿನವನೇ, ಇಲ್ಲಿ ಕೇಳ್ತಾರೆ. ಅದಕ್ಕೆ ನಾನು ಹೇಳುವಂಥದ್ದು, ಯಾಕೆಂದ್ರೆ ಕೇಳುವವರೆಲ್ಲ ನನ್ನನ್ನು ಹಾಸ್ಪಿಟಲ್ ನೋಡ್ಲಿಕ್ಕೆ ಬಂದಿದ್ದಾರೆ. ನಾನು ICU ಅಲ್ಲಿ ಇದ್ದೆ ತುಂಬಾ ದಿವಸ, ಅಂದ್ರೆ ಸಾಹಿತ್ಯನೇ ಬದುಕ್ತೇನೆ ಆ ರೀತಿಯಲ್ಲಿ ಇದ್ದೆ. ಹಾಗೆ ನಾನು ಅವ್ರದ್ದು ಹೇಳುವಂಥದ್ದು, ಒಂದು ವೇಳೆ ನಾನು ಆಗ ಸತ್ತಿದ್ರೆ ಆಗ ಮನೆಯವ್ರನ್ನ ಯಾರು ನೋಡ್ತಾ ಇದ್ರು, ಆಗ ದೇವರು ನೋಡ್ತಾ ಇದ್ರು. ಈಗ ಯಾಕೆ ದೇವರು ನೋಡುದಿಲ್ಲ? ನಂದು ಇದು ಪಾಯಿಂಟ್. ಅವರಿಗೆ ಇಮಿಡಿಯೇಟ್ ಆ ಪಾಯಿಂಟ್ ಆಗುವಂಥದ್ದು. ಓಕೆ ಸರಿ, ನೀವು ಹೇಳ್ತಾ ಇದ್ದೀರಿ ತಂದೆ ತಾಯಿ ನೋಡ್ಬೇಕು. ಈಗ ತಂದೆ ತಾಯಿಯನ್ನು ಕೃಷ್ಣ ನೋಡ್ತಾನೆ, ಅದು ಬೇರೆ ವಿಷಯ. ಆದ್ರೆ ಹೇಗೆ ಅಂದ್ರೆ, ನಾನು ಆಗ ಒಂದು ವೇಳೆ ಸಪೋಸ್ ಆಗ ನಾನು ಸತ್ತಿದ್ರೆ ಆಕ್ಸಿಡೆಂಟ್ ಅಲ್ಲಿ, ಆಗ ಯಾರು ನೋಡ್ತಾ ಇದ್ರು? ಆಗ ಕೃಷ್ಣ ನೋಡ್ತಾ ಇದ್ರು, ದೇವರು. ಕೃಷ್ಣ ಹೇಳುದು ಅವ್ರ ಬಾಯಲ್ಲಿ ದೇವರು ನೋಡ್ತಾ ಇದ್ರು. ಈಗ ಯಾಕೆ ದೇವರು ನೋಡುದಿಲ್ಲ? ಎಸ್, ಹಾಗೆ 50 ಆದ ಮೇಲೆ ನಾವು ಟೋಟಲ್ ನಮ್ಮ ಜವಾಬ್ದಾರಿ ಬಿಡ್ಬೇಕು. ನಾವು ಹೇಳುವಂಥದ್ದು, ನನಗೆ ಅದು ಜವಾಬ್ದಾರಿ, ಮತ್ತೆ ಯಾರು ನೋಡ್ತಾರೆ? ಈಗ ಸಪೋಸ್ ಡೆತ್ ಈಗ ನಿಮ್ದು ಬಂತು, ಸಾವು ಬಂತು, ಈಗ ಬಂತು,
ಈಗ 9:15, 9:15 ಬಂತು, ಮತ್ತೆ ನಿಮ್ಮ ಯಾರು ನೋಡ್ತಾರೆ? ಹಾಗದು ಆಗ್ತಾ ಹೋಗ್ತದೆ. ಇದು ನಮ್ಮ ತಪ್ಪು. ನಾವು ಹೇಳುವಂಥದ್ದು ನಿಮ್ಗೆ ಅದು ಹೇಳಲಿಕ್ಕೆ ಸುಲಭ, ನನಗೆ ಇದು ನನ್ನ ಜವಾಬ್ದಾರಿ ಮಾಡಲೇಬೇಕು. ಸರ್ ಈಗ ನಿಮ್ದು ಡೆತ್ ಬಂತು, 10 ನಿಮಿಷದಲ್ಲಿ ನೀವು ಸಾಯ್ತೀರಿ, ಮತ್ತೆ ಯಾರು ನೋಡ್ತಾರೆ? ನಾವು ರೀಸನ್ ಕೊಡುವಂಥದ್ದು, ಈ ರೀಸನ್ ಇಲ್ಲಾಜಿಕಲ್, ಅದಕ್ಕೆ ಏನು ಅರ್ಥವೇ ಇಲ್ಲ. ಅಂದ್ರೆ ನಾವು ನಮ್ಮ ಮೈಂಡ್ ಅನ್ನು ಎಂತ ಪ್ಲೀಸ್ ಮಾಡುವಂಥದ್ದು, ನಮ್ಮ ಮೈಂಡ್ ಅನ್ನು ನಾವು ಪ್ಲೀಸ್ ಮಾಡುವಂಥದ್ದು. ಮೈಂಡ್ ಇದು ಕೇಳುವುದನ್ನು ಬಿಡಿ, ಸೀನಿಯರ್ ವೈಷ್ಣವ ಹೇಳುವುದನ್ನು ಕೇಳಿ. ಮೈಂಡ್ ಕೇಳುವುದು ನಾವು ಸ್ಟಾಪ್ ಮಾಡ್ಬೇಕಂತೆ. ಯಾಕೆಂದ್ರೆ ಮೈಂಡ್ ಈಸ್ ಡಿಕ್ಟೇಟಿಂಗ್ ಸೋ ಮೆನಿ ನಾನ್ ಸೆನ್ಸ್ ಥಿಂಗ್ಸ್. ನೋಡಿ, ಇದು ಪ್ರಾಕ್ಟಿಕಲ್, ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟದ್ದು. ಈ ಎಕ್ಸಾಂಪಲ್ ಇಂದ ನಿಮಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ತದೆ. ಓಕೆ, ಒಬ್ಬನು ಹಾಗೆ ಪ್ರಪೋಸಲ್ ಒಂದು 15 ನಂತರ ವಾನಪ್ರಸ್ಥ ಆದ್ಮೇಲೆ ಟೋಟಲಿ ಭಗವಂತನಲ್ಲಿ ಫೋಕಸ್ ಆಗ್ಬೇಕಂತೆ ಸಲಹೆ ಮಾಡಿದೆ, ಶಾಸ್ತ್ರಗಳಲ್ಲಿ ಸಲಹೆ ಮಾಡಿದೆ. ವಿದುರ ತನ್ನ ಪಾಲಿನ ಕರ್ತವ್ಯಗಳೆಲ್ಲ ಪೂರ್ಣವಾಗಿ ನಿರ್ವಹಿಸಿ ಕೊನೆಗೆ ಮೈತ್ರಿಯ ಮುನಿಗಳು ಇದ್ದ ಕುಶಾವರ್ತ ಅಥವಾ ಹರಿದ್ವಾರವನ್ನು ಸೇರಿದನು. ಎಸ್, ವ್ಯಕ್ತಿಯು ಪುಣ್ಯಕ್ಷೇತ್ರಗಳಿಗೆ ಹೋಗುವುದು ಸ್ನಾನ ಮಾಡುವುದಕ್ಕೆ ಮಾತ್ರವಲ್ಲ. ನೋಡಿ, ನಾವು ಹೋಗುವುದು ಅದಕ್ಕೆ, ಸ್ನಾನ ಮಾಡ್ಲಿಕ್ಕೆ. ಆದ್ರೆ ನಾವು ನಮ್ಮ ಕಾನ್ಶಿಯಸ್ನೆಸ್ ಪ್ಯೂರ್ ಆಗ್ಲಿಲ್ಲ, ಏನು ಪ್ರಯೋಜನ? ಹಾಗೆ ನಾವು ಸ್ನಾನ ಮಾಡಿ ಮೈತ್ರಿಯರಂತ ಮುನಿಗಳನ್ನು ಹುಡುಕಿ ಅವರಿಂದ ಉಪದೇಶವನ್ನು ಪಡೆಯುವುದಕ್ಕೆ. ನೋಡಿ, ಆಕ್ಚುಲಿ ಹೋಗುವಂಥದ್ದು ತೀರ್ಥಕ್ಷೇತ್ರಕ್ಕೆ ಟು ಅಸೋಸಿಯೇಟ್ ವಿತ್ ಎ ವೈಷ್ಣವ. ಎಷ್ಟೋ ಸಲ ಯಾತ್ರೆ ಎಲ್ಲ ಮಾಡ್ತಾರೆ, ಯಾತ್ರೆ ಮಾಡುವಾಗ ಅವ್ರದ್ದು ಬೇರೆ, ನನಗೆ ಪರ್ಚೇಸಿಂಗ್ ಹೋಗೋದು ಮತ್ತೆ ಅದೊಂದು ದೇವಸ್ಥಾನ ನೋಡ್ಲಿಕ್ಕೆ, ಇದೊಂದು ದೇವಸ್ಥಾನ ನೋಡ್ಲಿಕ್ಕೆ. ಸರ್, ದಯವಿಟ್ಟು ಹಾಗೆಲ್ಲ ಇದ್ರೆ ಯಾತ್ರೆಗೆ ಬರಬೇಡಿ. ಯಾತ್ರೆಗೆ ಬರುವುದಿದ್ರೆ, ಯಾಕೆಂದ್ರೆ ಹೋಗುವಂಥದ್ದು ಸಂಘ ಮಾಡಲಿಕ್ಕೆ, ಟು ಅಸೋಸಿಯೇಟ್ ವಿತ್ ದ ಡಿವೋಟಿ, ಅಸೋಸಿಯೇಟ್ ವಿತ್ ಹರಿನಾಮ್, ಅಸೋಸಿಯೇಟ್ ವಿತ್ ಕಥಾ, ಇದಕ್ಕೆ ಹೋಗುವಂಥದ್ದು ಯಾತ್ರೆಗೆ. ಆದ್ರೆ ನಾವು ಹೋಗುವಂಥದ್ದು ಯಾಕೆ? ನಮ್ಗೆ ಯಾತ್ರೆಯದು ಅರ್ಥವೇ ಗೊತ್ತಿಲ್ಲ. ಇದು ಮತ್ತೊಂದು ಮಹತ್ವದ ವಿಷಯ. ಹಾಗೆ ಮಾಡದಿದ್ದರೆ ನಾವು ಪುಣ್ಯಕ್ಷೇತ್ರಗಳಿಗೆ ಹೋದದ್ದು ಕೇವಲ ಕಾಲಹರಣವಾಗುತ್ತದೆ. ನೋಡಿ, ವೇಸ್ಟ್. ಹೆಸರಿಗೆ ಹೋಗಿ ಬಂದೆ, ಎಂತಾದ್ರು ಪ್ರಯೋಜನ ಉಂಟಾ? ಇಲ್ಲ. ವೈಷ್ಣವ ಬಂದದ ಒಬ್ಬ ಶ್ರೇಷ್ಠ ಆಚಾರ್ಯರಾದ ನರೋತ್ತಮ ದಾಸ್ ಠಾಕೂರರು ಸದ್ಯಕ್ಕೆ ಅಂತ ಪುಣ್ಯಕ್ಷೇತ್ರ ಹೋಗುವುದನ್ನು ನಿಷೇಧ, ಹಾಗೆ ಹೋಗ್ಬಾರ್ದು ಅಂತ ಪುಣ್ಯಕ್ಷೇತ್ರಕ್ಕೆ. ಏನು ಪ್ರಯೋಜನ? ಮನೆಯಲ್ಲಿ ಎದ್ದು ಬಿಡಿ, ಯಾಕೆ ಹೋಗುವಂಥದ್ದು? ನನಗೆ ಅಲ್ಲಿ ಅದೊಂದು ದೇವಸ್ಥಾನ ಉಂಟು, ಇದೊಂದು ದೇವಸ್ಥಾನ, ಅದನ್ನು ನೋಡುವ, ಮತ್ತೆ ಅಲ್ಲಿ ಹೋಗುವ, ಇಲ್ಲಿ ಹೋಗುವ, ಮಂಗನ ತರ ನಾವು ಆಚೆ ಹೋಗುವಂಥದ್ದು. ಯಾತ್ರೆಗೆ ಹೋದ ಮೇಲೆ ಒಂದು ಜಾಗದಲ್ಲಿ ಕೂತ್ಕೊಂಡು ಕೀರ್ತನ್ ಕೇಳಬೇಕು, ಕ್ಲಾಸ್ ಕೇಳಬೇಕು. ದಿಸ್ ಈಸ್ ಯಾತ್ರಾ. ಏಕೆಂದ್ರೆ ಈ ಯುಗದಲ್ಲಿ ಕಾಲವು ತುಂಬಾ ಬದಲಾಗಿದ್ದು, ಪುಣ್ಯಕ್ಷೇತ್ರಗಳ ಈಗ ನಿವಾಸಿಗಳಾಗಿರುವವರ ವರ್ತನೆ ನೋಡಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯು ಬೇರೆ ಅಭಿಪ್ರಾಯ ಹೊಂದಬಹುದು. ನೋಡಿ, ಹಾಗೆ ಈ ತೀರ್ಥಕ್ಷೇತ್ರದಲ್ಲಿ ಎಂತಾಗ್ತದೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನೋಡುವಾಗ ಇನ್ನೊಬ್ಬನ ನೋಡುವಾಗ ಅವನಿಗೆಲ್ಲ ಅಭಿಪ್ರಾಯ ಚೇಂಜ್ ಆಗ್ತದಂತೆ. ಯಾಕೆಂದ್ರೆ ತೀರ್ಥಕ್ಷೇತ್ರದಲ್ಲಿ ಒಳ್ಳೆ ಜನ ಇಲ್ಲ ಅಂತೆ, ನಿವಾಸಿಗಳ ವರ್ತನೆ ಸರಿ ಇಲ್ಲ. ಅಂತ ಸ್ಥಳಗಳಿಗೆ ಹೋಗುವ ತೊಂದರೆ ತೆಗೆದುಕೊಳ್ಳುವುದಕ್ಕಿಂತ ನಮ್ಮ ಮನಸ್ಸನ್ನು ಗೋವಿಂದನಲ್ಲಿ ಕೇಂದ್ರೀಕರಿಸಿದರೆ ಅದು ಸಹಾಯವಾಗುತ್ತದೆ ಎಂದು ಅವರು ಸಲಹೆ ಮಾಡಿದ್ದಾರೆ. ಯಾರಾದರೂ ಸ್ಥಳದಲ್ಲಿ ಇದ್ದುಕೊಂಡು ತನ್ನ ಮನಸ್ಸನ್ನು ಗೋವಿಂದನಲ್ಲಿ ಕೇಂದ್ರೀಕರಿಸುವ ಆಧ್ಯಾತ್ಮಿಕ ಬಹಳ ಮುಂದುವರಿದವರಿಗೆ ಇರುವ ಮಾರ್ಗವೇ ಹೊರತು ಜನಸಾಮಾನ್ಯರಿಗೆ ಎಂಬುದಲ್ಲ ಎಂಬುದು ನಿಜ. ಎಸ್, ಯಾಕಂದ್ರೆ ಗೋವಿಂದನಲ್ಲಿ ನಾವು ಮನಸ್ಸನ್ನು ಕೇಂದ್ರೀಕರಿಸಬೇಕಂತೆ. ಇಷ್ಟಾದರೂ ಜನಸಾಮಾನ್ಯ ಪ್ರಯಾಗ, ಮಥುರಾ, ವೃಂದಾವನ ಮತ್ತು ಹರಿದ್ವಾರಗಳಂತ ಪುಣ್ಯಕ್ಷೇತ್ರಗಳಿಗೆ ಹೋಗುವುದು ಪ್ರಯೋಜನ ಪಡೆಯಬಹುದು. ಎಸ್, ಲಾಸ್ಟ್ ಪ್ಯಾರ. ನಾವು ಭಗವದ್ವಿಜ್ಞಾನ ಅರಿತ ವ್ಯಕ್ತಿಯೊಬ್ಬನನ್ನು ಅಥವಾ ತತ್ವವಿತ್ ನನ್ನ ಕಂಡುಕೊಳ್ಳಬೇಕು. ನೋಡಿ, ಹೇಗೆಂದ್ರೆ ಯಾರಿಗೆ ಈ ಭಗವಂತನ ವಿಜ್ಞಾನ ಗೊತ್ತುಂಟು ಅವನನ್ನು ನಾವು ಅವನಿಂದ ನಾವು ತಿಳಿಬೇಕಂತೆ ಭಗವದ್ವಿಜ್ಞಾನ. ಈ ಶ್ಲೋಕ ಸಲಹೆ ಮಾಡಲಾಗಿದೆ. ತತ್ವವಿತ್ ಎಂದರೆ ಪರಮಸತ್ಯ ತಿಳಿದವ, ಪರಮಸತ್ಯವನ್ನು ತಿಳಿದವ ತತ್ವವಿತ್. ಹಾಗಾಗಿ ಪ್ರಭುಪಾದ್ ಪರಮಸತ್ಯವನ್ನು ತಿಳಿದಿದ್ದಾರೆ, ಅವರ ನಾವು ಮಾರ್ಗದರ್ಶನದಲ್ಲಿ ಹೋಗ್ಬೇಕು. ತೀರ್ಥಕ್ಷೇತ್ರದಲ್ಲಿ ಕೂಡ ಅನೇಕ ಕಪಟ ಆಧ್ಯಾತ್ಮಿಕವಾದಿಗಳಿದ್ದಾರೆ. ಪ್ರಭುಪಾದ್ ನೋಡಿದ್ದಾರೆ. ವೃಂದಾವನದಲ್ಲಂತೂ ಪ್ರಭುಪಾದ್ ಇದು ಸಾಕಾಗಿದೆ, ಅವರಿಗೆ ತುಂಬಾ ಕಪಟಗಳಿದ್ದಾರೆ. ಅಂಥವ್ರು ಯಾವಾಗಲೂ ಇರುತ್ತಾರೆ. ತಾನು ಸಲಹೆ ಪಡೆಯಬೇಕಾದ ನಿರ್ದಿಷ್ಟ ವ್ಯಕ್ತಿಯನ್ನು ಕಂಡುಹಿಡಿಯುವಷ್ಟು ನಾವು ಬುದ್ಧಿವಂತ, ಅಂದ್ರೆ ನಮಗೆ ಬುದ್ಧಿ ಇರ್ಬೇಕಂತೆ. ಯಾರು ಸರಿಯಾದ ಗುರು ಅಂತ ನಮಗೆ ಬುದ್ಧಿ ಇರಬೇಕು, ನಾವು ಮೋಸ ಹೋಗಬಾರ್ದು. ಹಾಗಾದಾಗ ಮಾತ್ರ ವಿವಿಧ ಪುಣ್ಯಕ್ಷೇತ್ರ ಸಂದರ್ಶನದಿಂದ ಪ್ರಗತಿಯನ್ನು ಹೊಂದುವ ಪ್ರಯತ್ನವು ಯಶಸ್ವಿಯಾಗುವುದು. ನೋಡಿ, ಈ ಪ್ಯಾರ ತುಂಬಾ ಇಂಪಾರ್ಟೆಂಟ್. ಇದನ್ನು ಮತ್ತೆ ಮತ್ತೆ ಓದಿ ನಾವು ಎಲ್ಲ ಕಲ್ಮಶಗಳಿಂದ ಮುಕ್ತರಾಗಿರಬೇಕು.
ಅದೇ ವೇಳೆಗೆ ಕೃಷ್ಣನ ವಿಜ್ಞಾನ ಅರಿತಿರುವ ವ್ಯಕ್ತಿಯನ್ನು ಕಂಡುಕೊಳ್ಳಬೇಕು. ಕಲ್ಮಶದಿಂದ ಮುಕ್ತರಾಗಬೇಕು, ಮತ್ತೆ ಯಾರಿಗೆ ಕೃಷ್ಣನ ವಿಜ್ಞಾನ ಗೊತ್ತುಂಟು ಅವನಿಂದ ನಾವು ತಿಳಿಬೇಕು. ಇದೆರಡು ಇಂಪಾರ್ಟೆಂಟ್. ಚೈತನ್ಯ ಚರಿತಾಮೃತದಲ್ಲಿ ಗುರು ಕೃಷ್ಣ ಪ್ರಸಾದೆ ಎಂದು ಹೇಳಿರುವಂತೆ ಕೃಷ್ಣನ್ ಪ್ರಾಮಾಣಿಕ ವ್ಯಕ್ತಿಗೆ ಸಹಾಯ ಮಾಡಿಯೇ ಮಾಡುತ್ತಾನೆ. ಅಂದ್ರೆ ಗುರು ಕೃಷ್ಣ ಕೃಪಾಯ ಭಕ್ತಿಲತಾ ಬೀಜ. ಗುರು ಮತ್ತು ಕೃಷ್ಣನ ಕೃಪೆಯಿಂದ ಭಕ್ತಿಲತಾ ಬೀಜ ಸಿಗುವಂಥದ್ದು. ಅನುಗ್ರಹದ ವ್ಯಕ್ತಿಯು ಮೋಕ್ಷ ಮಾರ್ಗವನ್ನು ಭಕ್ತಿಯನ್ನು ಸಾಧಿಸುತ್ತಾನೆ. ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ಬಿಡುಗಡೆಗಾಗಿ ಹುಡುಕಾಟ ನಡೆಸಿದರೆ ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿರುವ ಕೃಷ್ಣನು ಅವನಿಗೆ ಯೋಗ್ಯ ಗುರುವನ್ನು ಕಂಡುಕೊಳ್ಳಬಲ್ಲ ಬುದ್ಧಿಯನ್ನು ಕರುಣಿಸ್ತಾನೆ. ಹಾಗೆ ನಾವು ಸಿನ್ಸಿಯರ್ ಆಗಿದ್ರೆ ನಮಗೆ ಸರಿಯಾದ ಬೋನಫೈಡ್ ಗುರು ಸಿಗ್ತಾರಂತೆ, ಕೃಷ್ಣ ನಮಗೆ ಪ್ರೊವೈಡ್ ಮಾಡ್ತಾನೆ. ಮೈತ್ರೇಯರ ಗುರುವಿನ ಅನುಗ್ರಹದಿಂದ ಅವನು ಯೋಗ್ಯವಾದ ಉಪದೇಶವನ್ನು ಹೊಂದುತ್ತಾನೆ ಮತ್ತು ತನ್ನ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯುತ್ತಾನೆ. ಎಸ್, ಹರೇ ಕೃಷ್ಣ. ದಯವಿಟ್ಟು ಕ್ಷಮಿಸಿ, ಇದು ತುಂಬಾ ಎಂತ ಒಂದು ಸ್ವಲ್ಪ ಜಾಸ್ತಿ ಆಯಿತು ಟೈಮ್. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಗುರುಜಿ, ಧನ್ಯವಾದಗಳು. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಕೃಷ್ಣ ಪ್ರಭು ಚೆನ್ನಾಗಿತ್ತು. ಧನ್ಯವಾದ. ಧನ್ಯವಾದ. ಸೂಪರ್.